ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಸೊ ಇವಾಗ ಈ ವಾರ ಚೌರಾಷ್ಟಕವನ್ನ ನಾನು ನನ್ನ ಮಗಳು ಹೇಳ್ತಾ ಇದೀವಿ. ಮುಂದಿನ ವಾರ ಎಲ್ಲರೂ ಹೇಳಿರಂತೆ. ಸೊ ಇವಾಗ ಪುರುಷೋತ್ತಮ ಮಾಸ ಶುರುವಾಗಿದೆ. ಸೊ ನಾವು ಚೌರಾಷ್ಟಕವನ್ನ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದ್ಸತಿ ಹೇಳ್ಬಿಟ್ಟು ಇವತ್ತಿನ ತರಗತಿನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಚೌರಾಷ್ಟಕ. ಸೊ ಇದನ್ನ ಬಿಲ್ವಮಂಗಲ ಠಾಕೂರ್ ಅವರು ಬರ್ದಿರುವಂತದ್ದು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ರಜದಲ್ಲಿ ಕೃಷ್ಣ ಬೆಣ್ಣೆ ಕಳ್ಳ ಮತ್ತೆ ಗೋಪಿಯರ ಬಟ್ಟೆನ ಕದಿಯೋನು ಅಂತ ಹೇಳ್ಬಿಟ್ಟು ಅವನು ಪ್ರಸಿದ್ಧನಾಗಿದ್ದಾನೆ. ಸೊ ಮತ್ತೆ ಅವನು ಎಲ್ಲರ ಪಾಪಗಳನ್ನು ಸಹ ಅವನು ಕದೀತಾ ಇದ್ದಾನೆ. ಸೊ ಎಲ್ಲರ ಪಾಪಗಳನ್ನ ದೂರ ಮಾಡ್ತಾ ಅವ್ರನ್ನೆಲ್ಲರನ್ನೂ ಸಹ ಅವನು ಭಗವದ್ ಲೋಕಕ್ಕೆ ಹೋಗ್ಲಿಕ್ಕೆ ಅವನು ಇವಾಗ ಸಹಾಯ ಮಾಡ್ತಾ ಇದ್ದಾನೆ. ಸೊ ಇಂತಹ ಕಳ್ಳರಲ್ಲಿ ಅಗ್ರಗಣ್ಯನಾದ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಲ್ವಮಂಗಲ ಠಾಕೂರ್ ಹೇಳ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಕಳ್ತನ ಮಾಡಿದ್ರೆ ಅವ್ರಿಗೆ ಒಂದು ಶಿಕ್ಷೆ ಅಂತ ಇರುತ್ತೆ ಅಲ್ವಾ. ಸೊ ಈಗ ಭಗವಂತರ ಭಕ್ತರು ಕೃಷ್ಣನಿಗೆ ಏನು ಶಿಕ್ಷೆನ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಇಷ್ಟೆಲ್ಲ ಅವನು ಕಳ್ತನ ಮಾಡೋದ್ರಿಂದ ಹೃದಯವನ್ನು ಕದ್ಬಿಡ್ತಾ ಇದ್ದಾನೆ ಅವನು. ಸೊ ಅದಕ್ಕೆ ಅವನನ್ನ ಕಟ್ ಹಾಕ್ತಾ ಇದ್ದಾರೆ. ಸೊ ಅವರ ಹೃದಯದಲ್ಲಿ ಆ ಭಕ್ತಿ ಎಂಬ ಹಗ್ಗದಿಂದ ಅವ್ರನ್ನ ಕಟ್ ಹಾಕಿ ಎಲ್ಲೂ ಹೋಗ್ದಲ್ಲಿರೋ ತರ ಅವರು ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊತಾ ಇದ್ದಾರೆ. ಸೊ ಅದರ ಕುರಿತಾಗಿ ಇಲ್ಲಿ ಚೌರಾಷ್ಟಕ ಇದೆ. ಸೊ ಇದನ್ನ ಇವಾಗ ಹೇಳ್ತಾ ಇದ್ದೀನಿ. ವ್ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂಚ ದುಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಶ್ರೀರಲಿಕಾಯ ಹೃದಯಸ್ಯ ಚೌರಂ ನವಾಂಬುಧ ಶ್ಯಾಮಲಾ ಕಾಂತಿ ಚೌರಂ ಪದಾಶ್ರಿತಾನಾಂಚ ಸಮಸ್ತ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಅಕಿಂಚನೀಕೃತ್ಯ ಪಾದಾಶ್ರಿತಂ ಯ ಕರೋತಿ ಭಿಕ್ಷುಂ ಪತಿಗೇಹಹೀನಂ ಕೇನಾಪ್ಯಹೋ ಭೀಷಣಾ ಚೌರೈದೃತ್ ದೃಷ್ಟಶ್ರುತೋ ವಾ ನ ಜಗತ್ರಯೇಪಿ. ಯದಿ ನಾಮಾದಿಹರತ್ಯ ಶೇಷಂ ಗಿರಿಪ್ರಸಾರಾನಪಿ ಪಾಪರಾಶಿಂ ಆಶ್ಚರ್ಯರೂಪೋ ನನು ಚೌರೈದೃತ್ ದೃಷ್ಟಶ್ರುತೋ ವಾ ನ ಮಾಯಾ ಕದಾಪಿ ದಾನಂಚ ಮಾನಂಚ ತಾತೇಂದ್ರಿಯಾಣಿ ಪ್ರಾಣಾಂಶ್ಚ ಹೃತ್ವಾ ಮಮ ಸರ್ವಮೇವ ಪಲಾಯಸೆ ಕುತ್ರ ಧೃತೋದ್ಯ ಚೌರ ತ್ವಂ ಭಕ್ತಿಧಾಮ್ನಾಸಿ ಮಾಯಾ ನಿರುದ್ಧಃ. ಭಿನತ್ಸಿ ಘೋರಂ ಯಮಪಾಶಬಂಧಂ ಭಿನತ್ಸಿ ಭೀಮಂ ಭವಪಾಶಬಂಧಂ ಚಿನತ್ಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ ಮನ್ಮಾನಸೆ ತಾಮಸಾರಾಶಿ ಘೋರೆ ಕಾರಾಗೃಹೇ ದುಃಖಮಾಯೇ ನಿಬದ್ಧಃ. ಲಭಸ್ವ ಹೇ ಚೌರಹಾರೇ ಚಿರಾಯ ಸ್ವಚೌರ್ಯ ದೋಷೋಚಿತಮೇವ ದಂಡಂ ಕಾರಾಗೃಹೇ ವಸ ಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶಾದುಡಬಂಧನ ನಿಶ್ಚಲಸನ್ ತ್ವಾಂ ಕೃಷ್ಣ ಹೇ ಪ್ರಳಯ ಕೋಟಿ ಶತಾಂತರೇಪಿ ಸರ್ವಸ್ವ ಚೌರಾ ಹೃದಯಾನ್ನ ಹಿ ಮೋಚಯಾಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಶ್ರೀ ಶಿಕ್ಷಾಷ್ಟಕ ಶ್ರೀ ಜೋಳಾಷ್ಟಕಂ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸುಧಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶ್ರಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಸೊ ನಾವಿವತ್ತು ತುಂಬಾ ಶುಭವಾದಂತಹ ದಿನ. ಇವತ್ತಿನ ದಿನದಿಂದ ನಮಗೆ ಗೊತ್ತಿರೋ ಹಾಗೇನೆ ಪುರುಷೋತ್ತಮ ಮಾಸ ಶುರುವಾಗ್ತಾ ಇದೆ. 1 ತಿಂಗಳ ಕಾಲ, ಜೂನ್ 15ರ ತನಕ. ಸೊ ನಾವು ಬೆಳಗ್ಗೆ ಪುರುಷೋತ್ತಮ ಮಾಸದ ಮಹಿಮೆನ ನಾವು ತಿಳ್ಕೊಂಡ್ವಿ. ಸೊ ನಾವು ಪ್ರತಿ ದಿವಸ ಏನೆಲ್ಲ ಮಾಡ್ತಾ ಇದೀವಿ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ, ಅದೆಲ್ಲವನ್ನು ನಾವು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲೇ ಇಟ್ಕೊಂಡು ನಾವು ಮಾಡಿದ್ರೆ ನಮ್ಗೆ ಏನು 1000 ಪಟ್ಟಷ್ಟು ನಮ್ಗೆ ಫಲ ಸಿಗತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಮತ್ತೆ ನಾವೇನೆಲ್ಲ ಮಾಡ್ಬೋದು ಎಕ್ಸ್ಟ್ರಾ ಅಂತಂತಂದ್ರೆ
ಸೊ ನಾವು ಬೆಳಗ್ಗೆ ಏನು ಆ ಸಾರಿ ರಾಧಾ ಇದು ಪ್ರಭುಪಾದಕ್ಕೆ ತುಂಬಾ ಇಷ್ಟವಾಗಿರೋ ಸಾಂಗ್ ಯಾವಾಗ್ಲೂ ನಾವು ಭಾಗವತ ಕ್ಲಾಸಿನ ಮುಂಚೆ ಹೇಳ್ತೀವಲ್ವಾ, ಆ ಸಾಂಗ್ ನನಗೆ ಸ್ಟಾರ್ಟಿಂಗ್ ನೆನಪೇ ಬರ್ತಾ ಇಲ್ಲ. ಸೊ ಆ ಒಂದು ಪೊಯಮನ್ನ ಹೇಳ್ಬೇಕಾಗತ್ತೆ, ಆ ಒಂದು ಭಜನನ ಮಾಡ್ಬೇಕಾಗತ್ತೆ. ಯಾವ್ದದು ಮಾತಾಜಿ ಭಜನ? ಜಯ ರಾಧ ಮಾಧವ ಕುಂಜ ವಿಹಾರಿ, ಅದನ್ನ ಬೆಳಗ್ಗೆ ಹೊತ್ತು ಮಾಡ್ಬೇಕಾಗತ್ತೆ. ಸೊ ಮತ್ತೆ ಅದಾದ್ಮೇಲೆ ನಾವು ಮಧ್ಯಾಹ್ನ ಮತ್ತೆ ದಿನ ಪೂರ್ತಿ ಜಗನ್ನಾಥ ಅಷ್ಟಕ ಮತ್ತೆ ನಂದನಂದನ ಅಷ್ಟಕವನ್ನ ನಾವು ಹೇಳ್ಕೋಬಹುದು. ಮತ್ತೆ ಸಂಜೆ ನಾವು ತುಪ್ಪದಾರತಿಯನ್ನ ಹೇಳ್ತಾ ನಾವು ಕೃಷ್ಣನಿಗೆ ಈ ಚೋರಾಷ್ಟಕ, ಸೊ ಇದನ್ನ ನಾವು ಚೋರಾಷ್ಟಕವನ್ನ ನಾವು ಪುರುಷಾಷ್ಟಕ ಅಂತಾನೂ ನಾವು ಕರಿತೀವಿ, ಅಗ್ರಗಣ್ಯ ಪುರುಷಾಷ್ಟಕ ಅಂತಾನೂ ನಾವು ಕರಿತೀವಿ. ಸೊ ಇದನ್ನು ಸಹ ನಾವು ಹೇಳ್ಬೋದು. ಮತ್ತೆ ರಾತ್ರಿ ಮತ್ತೆ ಇನ್ನ ಒಂದೇನು ಅಂದ್ರೆ ಭಗವದ್ಗೀತಾ 15ನೇ ಅಧ್ಯಾಯವನ್ನು, ಪುರುಷೋತ್ತಮ ಯೋಗವನ್ನು ಸಹ ನಾವು ಓದ್ಬೇಕು ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ಹೊತ್ತು ಇವತ್ತಿನ ದಿವಸ ನಾವೇನ್ ತಿಳ್ಕೊಳ್ಲಿಕ್ಕೆ ಹೊರಟಿದೀವಿ, ಈ ಒಂದು ಭಕ್ತಿ ಸದಾಚಾರ ತರಗತಿಯಲ್ಲಿ ನೋಡಿ ಎಷ್ಟು ಪುಣ್ಯ ಮಾಡಿದೀವಿ ನಮ್ಗೆ ಗೊತ್ತಿಲ್ಲ. ಇದೊಂಥರ ಕಾಕತಾಳೀಯ ತರ ನಮ್ಗೆ ಭಗವಂತನ ಅನುಗ್ರಹದಿಂದ ನಮ್ಗೆ ಈ ಒಂದು ತಿಂಗಳಲ್ಲಿ ಇದನ್ನ ಓದೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಬ್ರಹ್ಮನ ಸ್ತುತಿಯನ್ನ ಓದ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇದರಲ್ಲಿ 40 ಶ್ಲೋಕಗಳಿದೆ. ಸೊ ಇವತ್ತು ಆ ಶಶಿಕುಮಾರ್ ಪ್ರಭುಜಿಗಳು ನಮ್ಗೆ ಹೋದವಾರ ಇದರ ಒಂದು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಬ್ರಹ್ಮ ಯಾವಾಗ ಸ್ತುತಿಯನ್ನ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳ್ಕೊಂಡಿದೀವಿ. ಸೊ ಇವತ್ತಿನ ದಿವಸ ನಾವು ಆ 40 ಶ್ಲೋಕಗಳನ್ನ ಮತ್ತೆ ಭಾವಾರ್ಥವನ್ನ ಒಬ್ರಾದ್ಮೇಲೆ ಒಬ್ರು ಹೇಳ್ತಾ ಹೋಗೋಣಂತೆ. ಎಷ್ಟಾಗುತ್ತೆ ನೋಡೋಣಂತೆ. ಒಂದು ಗಂಟೆ ಎಷ್ಟು ಇವಾಗ 3/4 ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣಂತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ, ಸೊ ಬ್ರಹ್ಮ ಆ ಕೃಷ್ಣ ಮತ್ತೆ ತನ್ನ ಸ್ನೇಹಿತರ ಜೊತೆ ಅವನ ಯಾವ ಒಡನಾಟ ಇತ್ತು ಅದನ್ನ ನೋಡ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ, ಇವನಿನ ದೇವೋತ್ತಮ ಪರಮ ಪುರುಷ, ಇದೇನಿದು ಬೇರೆಯವರ ಎಂಜನೆಲ್ಲ ತಗೊಂಡ್ ತಿಂತಾ ಇದ್ದಾನಲ್ವಾ ಅಂತ ಅವನಿಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಗೋಪ ಬಾಲಕರನ್ನ ಮತ್ತೆ ಎಲ್ಲಾ ಕರುಗಳನ್ನ ಅವನು ಅಪಹರಿಸ್ಬಿಟ್ಟು ಅವನ ಹತ್ರ ಹೋಗಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಸೊ ಆದ್ರೆ ಇಲ್ಲೇನಾಗುತ್ತೆ, ಮತ್ತೆ ಕೃಷ್ಣ ಅವನು ತನ್ನನ್ನ ತಾನು ವಿಸ್ತರಿಸ್ಕೊತಾನೆ ಅಲ್ವಾ, ದೇವೋತ್ತಮ ಪರಮ ಪುರುಷ ಅಲ್ವಾ, ಅವನು ಚಿಕ್ಕ ಬಾಲಕನಾದ್ರೂ ಸಹ ಅವನು ದೇವನೇ. ಸೊ ದೇವೋತ್ತಮ ಪರಮ ಪುರುಷನೇ ಅವನು ತನ್ನನ್ನೇ ಅವನು ಗೋಪ ಬಾಲಕರನ್ನಾಗಿ ಮತ್ತೆ ಕರುಗಳನ್ನಾಗಿ ಅವನು ವಿಸ್ತರಿಸ್ಕೊತಾನೆ. ಇದೇ ತರ 1 ವರ್ಷ ಆಗುತ್ತೆ. ಸೊ ಬ್ರಹ್ಮ ಏನ್ ಮಾಡ್ತಾರೆ, ಬ್ರಹ್ಮನಿಗೆ 1 ಸೆಕೆಂಡ್ ಅಲ್ವಾ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಅದು ಸೆಕೆಂಡು ಅಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ನಮ್ಮ 1 ವರ್ಷ ಈ ಭೂಮಿ ಮೇಲೆ ಇರುವಂತಹ 1 ವರ್ಷ. ಆ ಬ್ರಹ್ಮ ಇವಾಗ ಹೇಗೆ ನಡೀತಾ ಇದೆ ಇಲ್ಲಿ ವೃಂದಾವನದಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಬಂದಾಗ ಅಲ್ಲಿ ಯಥಾಸ್ಥಿತಿಯಾಗಿದೆ ಅಲ್ವಾ. ಸೊ ಅಲ್ಲಿ ವೃಂದಾವನದಲ್ಲಿ ಕಾಡಲ್ಲಿ ಗೋಪ ಬಾಲಕರೊಂದಿಗೆ ಕೃಷ್ಣ ಅವನು ಆಟ ಆಡ್ತಾ ಇದ್ದಾನೆ, ಮೋಜು ಮಸ್ತಿ ಅವನು ಮಾಡ್ತಾ ಇದ್ದಾನೆ. ಬ್ರಹ್ಮ ದಿಗ್ಭ್ರಾಂತನಾಗ್ತಾನೆ ಅಲ್ವಾ, ಅವನು ನಾನೇ ಸ್ವತಃ ಅಲ್ಲಿ ಎಲ್ಲರನ್ನ ಅಪಹರಿಸ್ಕೊಂಡೋಗಿ ಅಲ್ಲಿ ನನ್ನ ಹತ್ರ ಇಟ್ಕೊಂಡಿದ್ದೀನಲ್ಲ, ಹೇಗೆ ಸಾಧ್ಯ ಇದು ಅಂತ ಹೇಳ್ಬಿಟ್ಟು ಅವನು ಮತ್ತೆ ವಾಪಸ್ ಬಂದು ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನ ಅವನು ನೋಡಿದಾಗ ಅವನಿಗೆ ಅಲ್ಲಿ ಏನ್ ಕಾಣಿಸುತ್ತೆ, ಅಲ್ಲಿ ಎಲ್ಲರೂ ಕೃಷ್ಣನನ್ನ ಜೊತೆಲಿರೋರ ಗೋಪ ಬಾಲಕರು ಮತ್ತೆ ಕರುಗಳೆಲ್ಲನೂ ಸಹ ಅವನಿಗೆ ಚತುರ್ಭುಜ ವಿಷ್ಣು ರೂಪವಾಗಿ ಅವನಿಗೆ ಕಾಣಿಸುತ್ತೆ. ಆಗ ಅವನಿಗೆ ಅರ್ಥ ಆಗುತ್ತೆ, ನಾನು ಎಂತ ತಪ್ಪನ ಮಾಡ್ಬಿಟ್ಟೆ ಅಲ್ವಾ, ಕೃಷ್ಣನನ್ನ ನಾನು ಯಾಮಾರಿಸ್ಲಿಕ್ಕೆ ಹೋಗ್ಬಿಟ್ಟು ನಾನೇ ಯಾಮಾರ್ದೆ, ನಾನೇ ದಿಗ್ಭ್ರಾಂತನಾದೆ ಅಂತ ಹೇಳ್ಬಿಟ್ಟು ಇದನ್ನ ಬ್ರಹ್ಮ ವಿಮೋಹನ ಲೀಲಾ ಅಂತ ನಾವು ಕರಿತೀವಿ ಅಲ್ವಾ. ಅದಾದ್ಮೇಲೆ ಬ್ರಹ್ಮನಿಗೆ ತುಂಬಾನೇ ಅವನಿಗೆ ಅವನ ಮೇಲೆ ಬೇಜಾರಾಗುತ್ತೆ, ನಾನು ಎಂತಹ ಒಂದು ತಪ್ಪನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವನು ದೇವೋತ್ತಮ ಪರಮ ಪುರುಷನ ಹತ್ರ ಬಂದು ಈಗ ಬೇಡ್ಕೊತಾ ಇದ್ದಾನೆ, ಸ್ತುತಿಯನ್ನ ಮಾಡ್ತಾ ಇದ್ದಾನೆ, ಭಗವಂತನ ಗುಣಗಾನ ಮಾಡ್ತಾ ಇದ್ದಾನೆ. ನಾವ್ ಅದನ್ನ ಈಗ ನೋಡ್ತಾ ಇದ್ದೀವಿ. ಸೊ ಶ್ಲೋಕ 1 ನಾನು ಹೇಳ್ತೀನಿ, ಅದರ ಶ್ಲೋಕ ಮತ್ತೆ ಅರ್ಥ ಅದಾದ್ಮೇಲೆ ಒಬ್ರಾದ್ಮೇಲೆ ಒಬ್ರು ಹೇಳ್ಕೊಂಡು ಹೋಗೋಣ. ಸೊ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಎಲ್ಲರಿಗೂ ಅವಕಾಶ ಕೊಡಿ, ಮತ್ತೆ ಯಾರು ಹೇಳಿಲ್ಲ ಅಂತಂದ್ರೆ ಯಾರು ಹೇಳಿದಾರೋ ಅವ್ರು ರಿಪೀಟ್ ಮಾಡಿ. ಶ್ರೀಮದ್ ಭಾಗವತಂ ಸ್ಕಂದ 10 ಅಧ್ಯಾಯ 14 ಶ್ಲೋಕ 1. ಶ್ರೀ ಬ್ರಹ್ಮೋವಾಚ ನೌಮೀಡ್ಯತೆ ಅಬ್ರವಪುಷೇ ತಡಿದಂಬರಾಯ ಗುಂಜಾವತಂಸಾ ಪರಿಪಿಚ್ಚಲ ಸನ್ಮುಖಾಯ ವನ್ಯಸ್ರಜೆ ಕವಲವೇತ್ರ ವಿಷಾಣವೇಣು ಲಕ್ಷ್ಮಾಶ್ರಿಯೇ ಮೃದುಪದೇ ಪಶುಪಾಂಗಜಾಯ. ಅನುವಾದ ಶ್ರೀಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮನು ಹೇಳಿದನು, ನನ್ನ ಪ್ರಿಯ ಪ್ರಭು, ನೀನೊಬ್ಬ ಮಾತ್ರವೇ ಪೂಜಾರ್ಹನಾದ ಭಗವಂತ, ದೇವೋತ್ತಮ ಪರಮಪುರುಷ. ಆದ್ದರಿಂದಲೇ ನಿನ್ನನ್ನು ಸಂತೋಷಗೊಳಿಸಲು ನಾನು ವಿನೀತನಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ ಹಾಗೂ ನಿನ್ನನ್ನು ಸ್ತುತಿಸುತ್ತೇನೆ. ಹೇ ಗೋಪಬಾಲಕ ರಾಜಪುತ್ರನೇ, ನಿನ್ನ ದಿವ್ಯ ದೇಹವು ದಟ್ಟ ನೀಲಿ, ನಿನ್ನ ಉಡುಪು ಮಿಂಚಿನಂತೆ ಹೊಳಪು, ಕಣ್ಣ ಕುಂಡಲಗಳಿಂದ
ತಲೆಯ ಮೇಲಿರುವ ನವಿಲು ಗರಿಯಿಂದ ನಿನ್ನ ಮುಖ ಸೌಂದರ್ಯವು ವರ್ಧಿಸಿದೆ. ವೈವಿಧ್ಯಮಯ ವನಪುಷ್ಪ ಹಾಗೂ ಪತ್ರೆಗಳ ಮಾಲೆ ಧರಿಸಿ ಗೊಲ್ಲರ ಕೋಲು, ಕಹಳೆ ಮತ್ತು ಕೊಳಲಿನಿಂದ ಭೂಷಿತನಾಗಿ ಕೈಯಲ್ಲಿ ಅನ್ನದ ತುತ್ತು ಹಿಡಿದು ಸುಂದರವಾಗಿ ನಿಂತಿರುವೆ. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮ ಕೃಷ್ಣನ ಸೌಂದರ್ಯವನ್ನ, ಆ ಬಾಲಗೋಪಾಲನ ಸೌಂದರ್ಯವನ್ನ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 2 ಓದಿ ಯಾರಾದ್ರು. ಲಕ್ಷ್ಮೀ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1 ಒಂದಲ್ವಾ 2 ಓದ್ಬೇಕಾ? 2 ಮಾತಾಜಿ. ಶ್ಲೋಕ 2. ಅಸ್ಯಾಪಿ ದೇವಾ ವಪುಷೋ ಮಧುನಗ್ರಹಸ್ಯ ಸ್ವೇಚ್ಛಾಮಯಸ್ಯ ನತು ಭೂತಮಯಸ್ಯ ಕೋಪಿ ನೇಷೇ ಮಹಿ ತ್ವಮಸ್ಥಿತುಂ ಮನಸಾಂತರೇಣ ಸಾಕ್ಷಾತ್ ವೈವ ಕಿಮುತಾತ್ಮಸುಖಾನುಭೂತೆ. ಅನುವಾದ: ನನ್ನ ಪ್ರಿಯ ಪ್ರಭು, ನನಗೆ ಅಪಾರ ಕರುಣೆ ತೋರಿದ ನಿನ್ನ ಪರಿಶುದ್ಧ ಭಕ್ತರ ಇಚ್ಛೆಗಳನ್ನು ಪೂರೈಸಲೆಂದೇ ಆವಿರ್ಭವಿಸಿರುವ ನಿನ್ನ ದಿವ್ಯ ದೇಹದ ಶಕ್ತಿಯನ್ನು ನಾನಾಗಲಿ ಬೇರೆ ಯಾರೇ ಆಗಲಿ ಅಳೆಯಲಾರೆವು. ನನ್ನ ಮನಸ್ಸು ಭೌತಿಕ ವ್ಯವಹಾರಗಳಿಂದ ಸಂಪೂರ್ಣವಾಗಿ ಹಿಂತೆಗೆದಿದ್ದರೂ ನಾನು ನಿನ್ನ ವ್ಯಕ್ತಿಗತ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆನು. ಹೀಗಿರುವಾಗ ನಿನ್ನೊಳಗೆ ನೀನೇ ಅನುಭವಿಸಿದ ಸಂತೋಷವನ್ನು ನಾನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳಲ್ವಾ. ಇಲ್ಲಿ ಭಗವಂತನ ಆ ಒಂದು ರೂಪವನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಭಗವಂತ ಆತ್ಮಾರಾಮ, ಆ ಒಂದು ಭಗವಂತ ಅನುಭವಿಸುವಂತ ಸಂತೋಷವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 3ನೇ ಶ್ಲೋಕ ಓದಿ. ಇದು ತುಂಬಾ ಮುಖ್ಯವಾದಂತ ಶ್ಲೋಕ. ಸೊ ನಾವ್ ಇದನ್ನ ಬಾಹ್ಯಾಟ್ ಮಾಡ್ಕೋಬೇಕಾಗಿರುವಂತ ಶ್ಲೋಕ ಇದು. ಹರೇ ಕೃಷ್ಣ. ಓದಿ ಮಾತಾಜಿ. ಯಾರು ಮಾತಾಜಿ? ಉಮಾದೇವಿ ಓದ್ಲಾ? ಮಾತಾಜಿ ಓದಿ. ಶ್ಲೋಕ 3. ನಾನೇ ಪ್ರಯಾಸ ಮುದ ವಾಸ ನಮಂತ ಏವ ಜೀವಂತಿ ಸನ್ಮುಖರಿತಂ ಭವಾದಿ ಏವಾರ್ಥಂ ಸ್ಥಾನೇ ಸ್ಥಿತ ಶ್ರುತಿಗತಂ ತನುವಾನ ಮನೋಭಿರ್ ಯೇ ಪ್ರಾಯಶೋಜಿತ ಜಿತೋಪಸ್ಯ ತೈಸ್ತ್ರೀ ಲೋಕ್ಯಂ. ಅನುವಾದ: ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳನ್ನು ನೆಲೆಗೊಂಡಿರ್ತಾರೋ ಅವರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯನ್ನು ಬಿಟ್ಟು ಕಾಯ ವಾಚ ಮನಸ ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಪೋಷಿಸಲ್ಪಟ್ಟ ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಮುಡುಪಾಕಿಟ್ಟು ನಿನ್ನ ಚಟುವಟಿಕೆ ಮತ್ತು ವ್ಯಕ್ತಿತ್ವಗಳ ವರ್ಣನೆಗೆ ಸಕಲ ಗೌರವಗಳನ್ನು ತೋರುತ್ತಾರೋ ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಹಾಗಲ್ಲದೆ 3 ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಭಗವಂತ ಅಂದ್ರೆ ನಮ್ಮನ್ನ ನೀವ್ ಏನೇನ್ ಕೆಲಸ ಮಾಡ್ತಿದ್ರೋ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ನನಗೆ ಭಕ್ತಿಯನ್ನ ಮಾಡಿ ಅಂತ ಹೇಳ್ತಿಲ್ಲ. ಇವಾಗ ಅರ್ಜುನನಿಗೂ ಹಾಗೆ ಅಲ್ವಾ, ನೀನು ಯುದ್ಧವನ್ನ ಮಾಡ್ದಲೆ ನೀನು ನನ್ನ ಒಂದು ಸ್ಮರಣೆ ಮಾಡ್ಕೊಂಡಿರುವಂತ ಅವ್ರು ಹೇಳೋದಿಲ್ಲ. ಸೊ ನೀವ್ ಯಾವ ಸ್ಥಾನೇ ಸ್ಥಿತಿಗತ ಅದನ್ನೇ ಇಲ್ಲಿ ಹೇಳ್ತಾರೆ. ತುಂಬಾ ಮುಖ್ಯವಾಗಿರುವಂತ ಇದು ಶ್ಲೋಕ ಇದು. ತಾನೇ ಸ್ಥಿತಾಹ ಶ್ರುತಿಗತ. ನೀವ್ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಹೆಂಗಿರ್ತೀರೋ ಹಂಗಂಗೆ ಇದ್ಕೊಂಡು ನೀವು ಭಕ್ತಿಯನ್ನ ಮಾಡಿದ್ರೆ ಭಗವಂತನನ್ನ ನಾವು ಜಯಿಸ್ಬೋದು. ಹಾಗಲ್ಲದೆ ಆತರ ಮಾಡ್ಲಿಲ್ಲ ಅಂತಂದ್ರೆ ನಾವು 3 ಲೋಕದಲ್ಲಿ ಯಾರು ಬೇರೆ ಯಾರಿಂದಲೂ ನಿನ್ನ ಜಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಶ್ಲೋಕ 4. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಓದ್ಲಾ ಮಾತಾಜಿ? ನಾನು ಓದಿ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ, ನಂಗೆ ಸರಿ ಜಸ್ಟ್ ಗೊತ್ತಾಗುತ್ತೆ. ಮಾತಾಜಿ ಇವಾಗ ಓದ್ಬಿಡಿ, ಇವಾಗ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಒಬ್ರು ಓದ್ಕೊಂಡು ಹೋಗಿ. ನಾನು ಹೆಸರು ಹೇಳಕ್ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಸಮಯ ಇಲ್ಲ ಅಂತ ಅಷ್ಟೇನೆ. ಓಕೆ ಮಾತಾಜಿ. ಶ್ಲೋಕ 4. ಶ್ರೇಯಾ ಸ್ಮೃತಿಂ ಭಕ್ತಿಮದಸ್ಯ ತೇ ವಿಭು ಕ್ಲಿಶ್ಯಂತಿ ಹೇ ಕೇವಲಾಬೋಧಲಬ್ಧಯೇ ತೇಷಾಮಾಸೌ ಕ್ಲೇಶಲಹೇವ ಶಿಷ್ಯತೆ ನಾನ್ಯಾದ್ಯತಾ ಸ್ಥೂಲತುಷಾವಗಾತಿನಾಂ. ಅನುವಾದ:
ನನ್ನ ಪ್ರಿಯ ಪ್ರಭು, ಆತ್ಮ ಸಾಕ್ಷಾತ್ಕಾರಕ್ಕೆ ನಿನ್ನ ಭಕ್ತಿ ಸೇವೆಯು ಅತ್ಯುತ್ತಮ ಮಾರ್ಗ. ಯಾರಾದರಾಗಲಿ ಆ ಮಾರ್ಗವನ್ನು ಬಿಟ್ಟು ಊಹಾತ್ಮಕ ಚಿಂತನೆಯ ಮಾರ್ಗವನ್ನು ಬಳಸಿಕೊಳ್ಳತೊಡಗಿದರೆ ಆತ ಸುಮ್ಮನೆ ಕ್ಲೇಶದಾಯಕ ಹಾದಿಯನ್ನು ಹಿಡಿದಂತಾಗುತ್ತದೆ. ಅಲ್ಲದೆ ಆತ ತನ್ನ ಇಚ್ಛಿತ ಫಲವನ್ನು ಸಾಧಿಸುವುದಿಲ್ಲ. ಗೋಧಿಯ ತೌಡನ್ನು ಕಟ್ಟುವವನು ಹೇಗೆ ಕಾಳುಗಳನ್ನು ಹುಟ್ಟುವವನು ಹೇಗೆ ಕಾಳುಗಳನ್ನು ಪಡೆಯುವುದಿಲ್ಲವೋ ಹಾಗೆಯೇ ಕೇವಲ ಊಹಾತ್ಮಕ ಚಿಂತನೆ ಮಾಡುವಂತಹವನು ಆತ್ಮ ಸಾಕ್ಷಾತ್ಕಾರ ಸಾಧಿಸಲಾರನು. ಆತ ಕ್ಲೇಶವನ್ನು ಮಾತ್ರ ಹೊಂದಿದ್ದಂತಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎಷ್ಟು ಚೆನ್ನಾಗಿರುವಂತಹ ಒಂದು ಸಾಮ್ಯತೆಯನ್ನ ಕೊಡ್ತಾ ಇದ್ದಾರಲ್ವಾ. ಸೊ ನಮ್ಗೆ ಇವಾಗ ನಮ್ಮ ಗುರು ಪರಂಪರೆಯಲ್ಲಿ ಆಧ್ಯಾತ್ಮಿಕ ಗುರುಗಳ ಮೂಲಕ ಬಂದಿರುವಂತಹ ಮಾರ್ಗವನ್ನ ಅನುಸರಿಸಿದ್ರೆ ಅಷ್ಟೇ ನಮ್ಗೆ ಭಗವಂತ ಸಿಗ್ತಾನೆ. ಇಲ್ಲಾಂದ್ರೆ ನಾವೇ ಊಹಾಪೋಹ ಮಾಡ್ಕೊಂಡು ಯಾವುದೋ ಒಂದು ಹಾದಿಯನ್ನ ಹಿಡಿದ್ರೆ ಅದು ಕ್ಲೇಶದಾಯಕವಾಗಿಯೂ ಇರುತ್ತೆ ಮತ್ತು ಅದು ಫಲವನ್ನು ಕೊಡೋದಿಲ್ಲ ಅಲ್ವಾ. ಸೊ ಅದಕ್ಕೆ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ, ನಾವು ಗೋಧಿಯ ತೌಡನ್ನ ನಾವು ಕುಟ್ತಾ ಇದ್ರೆ ಅದರಿಂದ ನಾವೆಷ್ಟೇ ಕಷ್ಟಪಟ್ರು ಕಾಳಂತೂ ಸಿಗೋದಿಲ್ಲ. ಯಾಕಂದ್ರೆ ನಾವು ಕುಟ್ತಾ ಇರೋದು ಗೋಧಿ ಹೊಟ್ಟು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಸಹ ತುಂಬಾ ಮುಖ್ಯವಾದಂತಹ ಶ್ಲೋಕ. ತುಂಬಾ ಶ್ಲೋಕಗಳು ಇಲ್ಲಿ ಬ್ರಹ್ಮ ಹೇಳೋದು ತುಂಬಾನೇ ಮುಖ್ಯವಾದಂತಹ ಶ್ಲೋಕಗಳಿದೆ. ಶ್ಲೋಕ 5 ಲಕ್ಷ್ಮೀ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಪುರೇಹ ಭೂಮನ್ ಬಹುವೋಪಿ ಯೋಗಿನಃ ವದರ್ಪಿತೇಹ ನಿಜ ಕರ್ಮ ಲಬ್ಧಃ ವಿಬುಧ್ಯ ಭುಕ್ತೈವ ಕಥೋಪನಿಯಾನಿತಾಯ ಪ್ರಪೇದಿರೇಂಜೋ ಉಚ್ಯುತ ತೇ ಗತಿಂ ಪರಾಂ. ಅನುವಾದ. ಹೇ ಪರಮಪ್ರಭು, ಪೂರ್ವದಲ್ಲಿ ಈ ಜಗತ್ತಿನ ಅನೇಕ ಯೋಗಿಗಳು ಶ್ರದ್ಧೆಯಿಂದ ತಮ್ಮ ನಿಯಮಿತ ಕರ್ತವ್ಯಗಳನ್ನು ಪಾಲಿಸಿ ತಮ್ಮೆಲ್ಲ ಪ್ರಯತ್ನಗಳನ್ನು ನಿನಗೆ ಅರ್ಪಿಸಿ ನಿನ್ನ ಭಕ್ತಿ ಸೇವಾ ವೇದಿಕೆಯನ್ನು ಸಾಧಿಸಿರುತ್ತಾರೆ. ನಿನ್ನನ್ನು ಕುರಿತು ಶ್ರವಣ ಹಾಗೂ ಕೀರ್ತನ ಪ್ರಕ್ರಿಯೆಗಳ ಮೂಲಕ ಪರಿಪೂರ್ಣವಾದ ಅಂತಹ ಭಕ್ತಿ ಸೇವೆಯ ಮೂಲಕ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡರು. ಹೇ ಅಚ್ಯುತನೇ, ಅವರು ನಿನಗೆ ಸುಲಭವಾಗಿ ಶರಣಾಗತರಾದರು ಮತ್ತು ಆದ್ದರಿಂದ ನಿನ್ನ ಪರಮಧಾಮವನ್ನು ಹೊಂದಿದರು. ಹರೇ ಕೃಷ್ಣ. ಇವಾಗ ನಾವು ಯಾರಾದ್ರೂ ಹೇಳಿದ್ರೆ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಸೊ ಇವಾಗ ಯಾರಾದ್ರೂ ನಮ್ಗೆ ಕೇಳಿದ್ರೆ ಸೊ ಏನ್ ಪ್ರೂಫ್ ಇದೆ ನಿಮ್ಗೆ ಅಂತಂದ್ರೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ರಲ್ವಾ, ನಮ್ಗೆ ಮಹಾಜನಗಳು ಮತ್ತೆ ಎಷ್ಟೊಂದು ಭಗವಂತನ ಭಕ್ತರು ಅವರು ನವವಿಧ ಭಕ್ತಿಯಲ್ಲಿ ಯಾವ್ದಾದ್ರು ಒಂದನ್ನ ಅಥವಾ ಎಲ್ಲವನ್ನ ಮಾಡಿ ಅವರು ಭಗವಂತನ ಭಗವದ್ಧಾಮಕ್ಕೆ ಅವರು ತೆರಳಿದ್ದಾರೆ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಶ್ಲೋಕ 6. ತಥಾಪಿ ಭೂಮನ್ ಮಹಿಮಾ ಗುಣಸ್ಯತೆ ವಿಭೋದ್ದುಮರ್ಹತ್ಯಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ ರೂಪತೋ ಜ್ಞಾನನ್ಯಬೋಧ್ಯಾತ್ಮತಯಾ ನ ಚಾನ್ಯಥಾ. ಅನುವಾದ. ಆದರೆ ಭಕ್ತರಲ್ಲದವರು ನಿನ್ನ ಸಂಪೂರ್ಣ ವ್ಯಕ್ತಿಗತ ಲಕ್ಷಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು. ಆದಾಗ್ಯೂ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ನೇರವಾಗಿ ಗ್ರಹಿಸುವ ಅಭ್ಯಾಸದ ಮೂಲಕ ನಿರಾಕಾರ ಪರಬ್ರಹ್ಮನಾಗಿ ವಿಸ್ತರಣೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗಬಹುದು. ಆದರೆ ಅವರು ಭೌತಿಕ ಧ್ಯೇಯಗಳು ಮತ್ತು ಐಹಿಕ ಇಂದ್ರಿಯ ವಸ್ತುಗಳೆಲ್ಲದರಿಂದ ಬಿಡುಗಡೆ ಪಡೆದು ಮನಸ್ಸನ್ನು ಶುದ್ಧೀಕರಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ಅವರಿಗೆ ನಿನ್ನ ನಿರಾಕಾರ ಲಕ್ಷಣವು ಸ್ವಯಂ ವ್ಯಕ್ತವಾಗುವುದು ಅಲ್ವಾ. ನಾವು ಭಗವಂತನನ್ನ 3 ಹಂತದಲ್ಲಿ ನಾವು ಸಾಕ್ಷಾತ್ಕರಿಸ್ಕೋಬಹುದು ಅಲ್ವಾ. ಯಾವ್ದ್ಯಾವ್ದು? ಬ್ರಹ್ಮ, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ. ಭಗವಾನ್ ಸಾಕ್ಷಾತ್ಕಾರ ಅಂತ ನಾವು ಭಕ್ತಿ ಮಾರ್ಗಕ್ಕೆ ಬರ್ಲಿಲ್ಲ ಅಂತಂದ್ರೆ ನೋಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಅಲ್ವಾ. ಯೋಗಿಗಳಿಗೆ, ಜ್ಞಾನಿಗಳಿಗೆ ಅವ್ರಿಗೆ ಬ್ರಹ್ಮನ್ ಮತ್ತೆ ಪರಮಾತ್ಮ ಹಂತಕ್ಕೆ ಅವ್ರಿಗೆ ಅಲ್ಲಿ ತನಕ ಅವರು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವು ನಮ್ಮ ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡಿದ್ರೆ ಮತ್ತೆ ನಾವು ನಮ್ಮ ಎಲ್ಲ ಇಂದ್ರಿಯ ಸುಖವನ್ನ ಪಡ್ಕೋಬೇಕು ಅಂತ ನಮ್ಗೆ ಇಚ್ಛೆ ಇದ್ರೆ ನಮ್ಮ ಮನಸ್ಸು ಶುದ್ಧಿ ಆಗೋದಿಲ್ಲ. ಅವಾಗ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಹಂತದಲ್ಲೂ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತನ ನಾವು ಆ ನಿರಾಕಾರ ಲಕ್ಷ್ಯದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೂ ಸಹ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 7. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಓದ್ಲ ಮಾತಾಜಿ.
ಓದಿ ಮಾತಾಜಿ. ಗುಣಾತ್ಮನಸ್ತೆಪಿ ಗುಣನ್ ವಿಮಾತುಂ ಹಿತವತಿರ್ಣಸ್ಯ ಚ ಈಶಿರೇಸ್ಯ ಕಾಲೇನ ಏರ್ವಾ ನಿಮಿತ ಸುಕಲೆ ಕಲ್ಪೇರು ಭೂಪಾಶಂ ಕೆ ಮಿಹಿಕ ಜುಬಾಸಃ. ಅನುವಾದ: ಕಾಲಕ್ರಮೇಣ ವಿದ್ವಾಂಸರಾದ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು, ಮಂಜಿನ ಕಣಗಳನ್ನು ಅಥವಾ ಸೂರ್ಯ, ನಕ್ಷತ್ರ ಮತ್ತು ಇತರ ಜ್ಯೋತಿರ್ನಿಕಾಯಕಗಳಿಂದ ವಿಕರ್ಣಗೊಳ್ಳುವ ಪ್ರಕಾಶಮಾನ ಕಣಗಳನ್ನು ಸಹ ಪ್ರಾಯ ಎಣಿಸಲು ಶಕ್ತರಾಗಬಹುದು. ಆದರೆ ಎಲ್ಲ ಜೀವಿಗಳ ಹಿತವನ್ನು ಕಾಯಲು ಭೂಮಿಗೆ ಅವತರಿಸಿ ಬಂದಿರುವ ದೇವೋತ್ತಮ ಪರಮಪುರುಷನಾದ ನಿನ್ನಲ್ಲಿರುವ ಅನಂತ ದಿವ್ಯ ಗುಣಗಳನ್ನು ಈ ವಿದ್ವಾಂಸರಲ್ಲಿ ಯಾರು ತಾನೇ ಎಣಿಸಬಲ್ಲರೋ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ನೋಡಿ, ವಿಜ್ಞಾನ, ನಮ್ಮ ಸೈನ್ಸ್ ಎಷ್ಟೇ ಮುಂದುವರೆದು ಅವರು ಎಲ್ಲವನ್ನೂ ಅವರು ಎಣಿಸ್ಲಿಕ್ಕೆ ಸಾಧ್ಯ ಆಗುದು, ಪ್ರತಿಯೊಂದು ಕಣವನ್ನು ಅವರು ಎಣಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಬಹುದು. ಆದ್ರೆ ಅವರು ದೇವೋತ್ತಮ ಪರಮ ಪುರುಷನಲ್ಲಿ ಇರುವಂತಹ ದಿವ್ಯ ಗುಣಗಳನ್ನ ಅವರು ಈ ತರ ವಿದ್ವಾಂಸರಾದ ಮಾತ್ರಕ್ಕೆ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದಂತಹ ಶ್ಲೋಕ. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ ರುದ್ವಾಗ್ವಪುರ್ಭಿರ್ವಿದಧನ್ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯ ಭಾಕ್. ಅಲ್ವಾ, ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಭಗವಂತ ನಮ್ಗೆ ಎಂತ ಕಷ್ಟಗಳನ್ನ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ವಾ. ಭಗವಂತ ಕಷ್ಟಗಳನ್ನ ಕೊಡ್ತಾ ಇಲ್ಲ, ನಾವೇ ನಮ್ಮ ಕರ್ಮಗಳಿಂದ ನಾವು ಆ ಕಷ್ಟಗಳನ್ನ ನಾವು ಪಡ್ಕೋತಾ ಇದೀವಿ ಅಲ್ವಾ. ನಮ್ಗೆ ಭಗವಂತ ದೇಹವನ್ನ ಕೊಟ್ಟಾಗ, ಮಾನವ ದೇಹವನ್ನ ಕೊಟ್ಟಾಗ ನಾವು ಯಾವ ಒಂದು ಕರ್ಮಗಳನ್ನ ಮಾಡ್ತೀವೋ ಅದಕ್ಕನುಗುಣವಾಗಿ ನಮ್ಗೆ ದೇಹ ಸಿಗುತ್ತೆ, ಮತ್ತೆ ಅದಕ್ಕನುಗುಣವಾಗಿ ನಮ್ಮ ಪಾಪ ಪುಣ್ಯಗಳ ಒಂದು ಅನುಗುಣವಾಗಿ ನಮ್ಗೆ ಕಷ್ಟ ಸುಖಗಳು ಬರ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ನೋಡಿ, ಈ ಒಂದು ಶ್ಲೋಕ ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಪ್ರಭು ತನ್ನ ಪೂರ್ವ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ಹೃದಯ ಹಾಗೂ ಕಾಯಗಳನ್ನು ನಿನಗೆ ಸಮರ್ಪಿಸಿ ನಮಸ್ಕರಿಸುತ್ತಾ ನೀನು ಅವ್ಯಾಜ ಕರುಣೆ ತೋರುವುದನ್ನೇ ಕಾತರದಿಂದ ನಿರೀಕ್ಷಿಸುವವನು ಖಂಡಿತವಾಗಿಯೂ ಮೋಕ್ಷಕ್ಕೆ ಅರ್ಹನು, ಏಕೆಂದರೆ ಅದು ಆತನ ಹಕ್ಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಕಸ್ಮಾತ್ ನಮಗೆ ಕಷ್ಟ ಬಂದ್ರೂ ಸಹ ನಾವು ಭಗವಂತನನ್ನ ಹಳಿದಲೇ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡ್ಕೊಂಡು ಭಗವಂತನ ಆ ಒಂದು ಕರುಣೆಯನ್ನ ಅವ್ನು ನಮ್ಗೆ ಯಾವಾಗಪ್ಪ ಕರುಣೆ ತೋರಿಸ್ತೇನೆ ಅದನ್ನ ನಾವು ಕಾತರಿಂದ ನಾವು ನಿರೀಕ್ಷಿಸ್ತಾ ಇದ್ರೆ ಖಂಡಿತ ನಮ್ಗೆ ಭಗವಂತನ ಲೋಕಕ್ಕೆ ಹೋಗುವಂತ ಅರ್ಹತೆಯನ್ನ ಪಡಿತೀವಿ. ಯಾವ ತರ ಅರ್ಹತೆಯನ್ನ ಪಡಿತೀವಿ ಅಂತಂದ್ರೆ, ಈಗ ಒಬ್ಬ ಮಗನಿಗೆ ತಂದೆಯ ಒಂದು ಆಸ್ತಿಯಲ್ಲಿ ಹೇಗೆ ಹಕ್ಕು, ತಂದೆಯ ಆಸ್ತಿಯಲ್ಲಿ ಅವನ್ಗೆ ಆಸ್ತಿ ಸಿಕ್ಬಿಡುವಂತಹ ಹಕ್ಕು ಅವನಿಗಿರುತ್ತೋ ಅದೇ ತರ ಹಕ್ಕುದಾರರಾಗ್ಬಿಡ್ತೀವಿ ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಾಯಬಾಕ್ ಅಂತ ಹೇಳ್ತಾ ಇದಾರೆ, ನ್ಯಾಯವಾದ ಹಕ್ಕುಳ್ಳವರಾಗ್ಬಿಡ್ತೀವಿ ನಾವು. ಯಾಕಂದ್ರೆ ಭಗವಂತ ನಮ್ಗೆ ಕರ್ಕೊಂಡು ಹೋಗ್ಲೇಬೇಕು. ನಾವ್ ಈ ತರ ನಾವು ನಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಕಷ್ಟ ಇದೆ, ಆದ್ರೆ ಅದನ್ನ ನಾವು ಒಪ್ಕೊಂಡು ಇದು ನನ್ನ ಕರ್ಮದಿಂದನೇ ಬಂದಿದೆ ಅಂತ ಅನ್ಕೊಂಡು ಭಗವಂತನ ಹಳಿದಲೆ ಅದನ್ನ ಸಹಿಸ್ಕೊಂಡು ನಾವು ಭಕ್ತಿಯನ್ನ ಮಾಡ್ಕೊಂಡಿದ್ದು ಭಗವಂತನ ಕರುಣೆಗೆ ಕಾಯ್ತಾ ಇದ್ರೆ ನಮ್ಗೆ ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ನಾವು ಪಡಿತೀವಿ, ಅದು ನಮ್ಮ ಹಕ್ಕ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 9 ಓದಿ ಮಾತಾಜಿ. ಯಾರು ಓದ್ತಾನೆ ಇಲ್ಲ, ಬೇರೆಯವ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇವತ್ತು ತುಂಬಾ ಒಂದೇ ಒಂದು ನಿಮಿಷ ಮಾತಾಡಿ. ಇವತ್ತು ತುಂಬಾ ಏನು ಪ್ರಶಸ್ತವಾದಂತಹ ದಿನ. ನಾವು ಒಂದು ಶ್ಲೋಕವನ್ನು ಓದಿದ್ರೆ ಅದು 1000 ಪಟ್ಟು ಓದಷ್ಟು ಆಗತ್ತೆ. ಅಂದ್ರೆ ಯಾರು ಪಾರ್ಟಿಸಿಪೇಟೇ ಮಾಡ್ತಾರೆ, ನನ್ಗೆ ಅರ್ಥನೇ ಆಗ್ತಿಲ್ಲ. ಎಲ್ಲರೂ ಬ್ಯುಸಿ ಆಗಿದ್ದೀರಾ? ನೀವ್ ಹೇಳಿದ್ರಲ್ಲ, ಒಬ್ರು ಓದಿ ಒಂದ್ಸರಿ ಒಬ್ರು ಓದಿ ಅಂತ, ಅದಕ್ಕೆ ಸುಮ್ನೆ ಆಗೋದೆ ಮಾತಾಜಿ. ಆಗಲ್ಲ ಮಾತಾಜಿ, ಹೇಳಿದ್ ನಾನು ಒಬ್ರಾದ್ಮೇಲೆ ಒಬ್ರು ಓದ್ಕೊಂಡು ಹೋಗಿ ಅಂತ ಹೇಳಿದ್ದು ಮಾತಾಜಿ. ಅಕಸ್ಮಾತ್ ಯಾರು ಕೈ ಎತ್ತಲಿಲ್ಲ ಅಂದ್ರೆ ಓದಿದವ್ರೆ ಓದಿ ಅಂತ ಹಂಗೆ ಹೇಳ್ದೆ ನಾನು. ಹರೇ ಕೃಷ್ಣ. ಓದ್ಬೇಕಾ ಮಾತಾಜಿ? ಮಾತಾಜಿ ಒಂದ್ ನಿಮಿಷ. ಮನಂತಾದ್ಯ ಪರಾತ್ಮನೆ ತ್ವಯಪ್ಯ ಮಾಯಮಾಯಿನೇ ಮಾಯಂ ವಿತತ್ಯೆ ಕ್ಷಿತುಮಾತ್ಮ ವೈಭವಂ ಎಹಂ ಕಿಯಾನೈಚ
ಮಿವಾರ್ಚಿರಗ್ನರಗ್ನಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ನನ್ನ ಪ್ರಭು, ನನ್ನ ಈ ಅನಾಗರಿಕ ವಿವೇಕವನ್ನು ಸ್ವಲ್ಪ ನೋಡು. ನಿನ್ನನ್ನು ಪರೀಕ್ಷಿಸ ಬಯಸಿ ಮಾಯಾ ಪ್ರಭುಗಳಿಗೂ ಸಹ ದಿಗ್ಭ್ರಮೆಯುಂಟು ಮಾಡುವ ಅನಂತ ಪರಮಾತ್ಮನಾದ ನಿನ್ನನ್ನು ಮುಚ್ಚಲು ನನ್ನ ಮಾಯಾಶಕ್ತಿಯನ್ನು ವಿವರಿಸಲು ಪ್ರಯತ್ನಿಸಿದೆ. ನಿನಗೆ ಹೋಲಿಸಿದಾಗ ನಾನೆಷ್ಟರವನು? ಮಹಾಗ್ನಿಯ ಮುಂದೆ ನಾನು ಒಂದು ಸಣ್ಣ ಕಿಡಿ ಇದ್ದಂತಷ್ಟೇ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಬ್ರಹ್ಮ ಇವಾಗ ಅವನ್ಗೆ ಎಂತಹ ಒಂದು ವಿವೇಕ ಬಂದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಹೇಳ್ತಾ ಇದಾರೆ, ಎಂತಹ ತಪ್ಪು ಮಾಡಿದೆ ನಾನು, ನಿನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದೆ ನಾನು ಇವಾಗ ನನ್ ಎಂತಹ ಪರೀಕ್ಷೆ ಮಾಡಿದೆ ಅಂದ್ರೆ ನನ್ನ ಒಂದು ಮಾಯಾ ಶಕ್ತಿನ ನಿನಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದ್ರೆ ನಿನ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಾನು ಎಷ್ಟರವನು ಅಲ್ವಾ, ಒಂದು ಅಗ್ನಿ ಮುಂದೆ, ಒಂದು ದೊಡ್ಡ ಅಗ್ನಿಯ ಮುಂದೆ ನಾನು ಒಂದು ಸಣ್ಣ ಕಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಬ್ರಹ್ಮ. ಹರೇ ಕೃಷ್ಣ. ಅಗ್ನಿದು ಒಂದ್ ಸ್ವಲ್ಪ ಬೇಗ ಬೇಗ ಓದಿ, ಯಾಕಂದ್ರೆ 40 ಶ್ಲೋಕ ಇದೆ, ಆದಷ್ಟು ಟ್ರೈ ಮಾಡೋಣ ಮುಗಿಸ್ಲಿಕ್ಕೆ. ಶ್ಲೋಕ 10. ಅತ ಕ್ಷಮಸ್ವಾಚ್ಯುತಮೇ ರಜೋ ಭುವೋ ಯಾಜಾನತಸ್ತ್ವಸ್ಪೃತ ಗೀಶಮಾನಿನಃ ಅಜಾವಲೆ ಪಾದತಮೋದ ಚಕ್ಷುಷಾ ಏಷೋನುಕಂಪ್ಯೋ ಮಯಿ ನಾತವಾನಿತಿ. ಅನುವಾದ ಆದ್ದರಿಂದ ಹೇ ಅಚ್ಯುತ ಪ್ರಭುವೇ, ದಯವಿಟ್ಟು ನನ್ನ ಅಪರಾಧಗಳನ್ನು ಮನ್ನಿಸು. ನಾನು ರಜೋಗುಣದಲ್ಲಿ ಜನಿಸಿದ್ದೇನೆ. ಆದ್ದರಿಂದ ನಿನ್ನಿಂದ ಸ್ವತಂತ್ರನಾದ ನಿಯಾಮಕನೇ ನಾನೆಂದು ಭಾವಿಸಿ ಮೂರ್ಖನಾಗಿರುತ್ತೇನೆ. ನನ್ನ ಕಣ್ಣುಗಳು ಅಜ್ಞಾನದ ಅಂಧಕಾರದಿಂದ ಕುರುಡಾಗಿವೆ. ಅವು ಬ್ರಹ್ಮಾಂಡದ ಜನ್ಮರಹಿತ ಸೃಷ್ಟಿಕರ್ತನೇ ನಾನೆಂದು ಭಾವಿಸುವಂತೆ ಮಾಡಿವೆ. ಆದರೆ ನಾನು ನಿನ್ನ ಸೇವಕ, ನಿನ್ನ ಅನುಗ್ರಹಕ್ಕೆ ನಾನು ಅರ್ಹನೆಂದು ದಯವಿಟ್ಟು ಸ್ವೀಕರಿಸು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ಬ್ರಹ್ಮ ಏನ್ ಹೇಳ್ತಾ ಇದಾರೆ, ಅವರು ಬೇಡ್ಕೋತಾ ಇದಾರೆ ಈಗ ಭಗವಂತನಲ್ಲಿ, ನನ್ನ ಅಪರಾಧಗಳನ್ನ ನಾನು ಮನ್ನಿಸು, ನಿನ್ನ ಮುಂದೆ ನಾನು ಎಷ್ಟಂತ ಅಂದ್ರೆ ಎಷ್ಟು ಚಿಕ್ಕವನು ನಾನು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಮತ್ತೆ ನಾನು ರಜೋಗುಣದಲ್ಲಿ ನಾನು ಜನ್ಮವನ್ನ ಪಡೆದಿದ್ದೀನಿ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಈಗ ನಾನು 2ನೇ ಸೃಷ್ಟಿಕರ್ತ ಅಂತ ಅಲ್ವಾ. ಅವರು ಮಾಯೆಗೆ ಒಳಗಾಗಿ, ಅವರು ಆ ರಜೋಗುಣದ ಒಂದು ಪ್ರಭಾವಕ್ಕೆ ಒಳಗಾಗಿ ಅವ್ರು ಏನನ್ನ ಯೋಚನೆ ಮಾಡ್ತಿದ್ದಾರೆ, ನಾನೇ ಇದನ್ನೆಲ್ಲ ಸೃಷ್ಟಿಯನ್ನ ಮಾಡಿದೀನಿ ಅಂತ ಅನ್ಕೋತಾ ಇದ್ದಾರೆ ಅಲ್ವಾ, ನಾನೇ ಸ್ವತಂತ್ರನಾಗಿ ಸೃಷ್ಟಿ ಮಾಡಿದೀನಿ ಅಂತ ಅನ್ಕೋತಾ ಇದ್ದಾರೆ ಅಲ್ವಾ. ನನ್ನ ಕಣ್ಣುಗಳು ಅಜ್ಞಾನದ ಅಂಧಕಾರದಿಂದ ಕುರುಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಿನ್ನ ಸೇವಕ, ಮತ್ತೆ ನಿನ್ನ ಅನುಗ್ರಹವನ್ನ ನಾನು ಇಲ್ಲಿ ಬೇಡ್ತಾ ಇದ್ದೀನಿ, ನಾನು ಅರ್ಹ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ನನ್ನನ್ನ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ. ಸೊ ಶ್ಲೋಕ 11 ಓದಿ ಮಾತಾಡಿ. ವಾಹಂ ತ್ವಮಹತ್ ಅಹಂ ಕಚರ ಅಗ್ನಿವಹ ಪೂ ಸಂವೇಷ್ಟಿತ ಅಂಡಘಟ ಸಪ್ತ ವಿತಂಸಿ ಕಾರ್ಯ ಈದೃಕ್ವಿದ ಅಗಣಿತ ಅಂಡ ಪರಾಣು ಚರ್ಯ ಅವಾತಾತ್ವ ರೋಮಾವಿವರಸ್ಯ ಛಾತೆ ಮಹಿತ್ವಂ. ಹರೇ ಕೃಷ್ಣ ಮಾತಾಜಿ. ಅನುವಾದ: ನಾನೇನು ನನ್ನ ಕೈಯಳತೆಯಲ್ಲಿ 7 ವೇಣುಗಳಷ್ಟಿರುವ ಪುಟ್ಟ ಪ್ರಾಣಿ ಅಷ್ಟೇ. ಭೌತಿಕ ಪ್ರಕೃತಿ, ಸಂಪೂರ್ಣ ಭೌತಿಕ ಶಕ್ತಿ, ಮಿಥ್ಯ ಅಹಂಕಾರ, ಆಕಾಶ, ವಾಯು, ಜಲ ಮತ್ತು ಭೂಮಿಯಿಂದ ಕೂಡಿದ ಮಡಕೆಯ ಆಕಾರದ ಬ್ರಹ್ಮಾಂಡದೊಳಗೆ ನಾನು ಸೇರಿ ಹೋಗಿದ್ದೇನೆ. ನಿನ್ನ ವೈಭವವಾದರೂ ಎಂಥವುದು? ಪರದೆ ಹಾಕಿದ ಕಿಟಕಿಯ ರಂಧ್ರಗಳ ಮೂಲಕ ಧೂಳಿನ ಕಣಗಳು ನುಸುಗುವಂತೆ ಅಪರಿಮಿತ ಬ್ರಹ್ಮಾಂಡಗಳು ನಿನ್ನ ರೋಮರಂಧ್ರದ ಮೂಲಕ ಚಲಿಸುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕೃಷ್ಣ. ಈಗ ಬ್ರಹ್ಮನಿಗೆ ತನ್ನ ಒಂದು ಸ್ಥಾನ ಏನು ಅಂತ ಗೊತ್ತಾಗ್ತಿದೆ ಅಲ್ವಾ. ಬ್ರಹ್ಮ ಇವಾಗ ಎಲ್ಲಿದ್ದಾನೆ, ಅವನು ಒಂದು ಬ್ರಹ್ಮಾಂಡ ಅನ್ನೋ ಒಂದೇ ಒಂದು ಬ್ರಹ್ಮಾಂಡದ ಒಳಗಡೆ, ಆ ಮೊಟ್ಟೆ ಒಳಗಡೆ ಅವನಿದ್ದಾನೆ ಅಲ್ವಾ. ಆ ಒಂದು ಕತ್ತಲ ಪ್ರಪಂಚದಲ್ಲಿ ಅವನಿದ್ದಾನೆ ಬ್ರಹ್ಮ. ಆದ್ರೆ ಇಲ್ಲಿ ಭಗವಂತನ ರೋಮಕೋಪದಿಂದ 1 ಅಲ್ಲ 2 ಅಲ್ಲ ಅಲ್ವಾ, ಕೋಟ್ಯಾಂತರ ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇದೆ ಅಲ್ವಾ. ನೋಡಿ, ಅದನ್ನ ಇವಾಗ ಅವನಿಗೆ ಜ್ಞಾಪಕ ಬರ್ತಾ ಇದೆ. ಅದರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಉತ್ಕ್ಷೇಪಣಂ ಗರ್ಭಗತಸ್ಯ ಪಾದಯೋ
किं कल्पते मातुरदोक्ष जागसे किमस्ति नास्तव्यपदेशभूषितं तमस्ति ಕುಕ್ಷೇ ಕಿಯಪದ್ಯನಂತಹ. ಅನುವಾದ. ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ಪ್ರಭು ಅಧೋಕ್ಷ ಜನೆ, ಗರ್ಭದಲ್ಲಿರುವ ಶಿಶುವು ತನ್ನ ಕಾಲುಗಳಿಂದ ತಾಯಿಯನ್ನು ಒದೆದರೆ ತಾಯಿ ಅದನ್ನು ಅಪರಾಧವೆಂದು ಪರಿಗಣಿಸುವಳೆ? ವಾಸ್ತವದಲ್ಲಿ ನಾನಾ ತತ್ವಜ್ಞಾನಿಗಳಿಂದ ಸತ್ ಅಸತ್ ಎಂದು ಹೆಸರಿಸಲಾಗಿರುವ ಯಾವುದಾದರೂ ನಿನ್ನ ಉದಾರದಿಂದಾಚೆ ಇರುವುದೇ? ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬ್ರಹ್ಮ ಅವ್ರು ಮಾಡಿರೋ ಅಪರಾಧಕ್ಕೆ ಎಷ್ಟು ಚೆನ್ನಾಗಿರೋ ಹೋಲಿಕೆಯನ್ನ ಕೊಡ್ತಾ ಇದಾರೆ ಅಲ್ವಾ. ಗರ್ಭದಲ್ಲಿರೋ ಶಿಶು ತನ್ನ ಕಾಲುಗಳಿಂದ ತಾಯಿಯನ್ನ ಒದೆಯುತ್ತೆ ಅಲ್ವಾ, ಅವಾಗ ತಾಯಿ ಅದನ್ನ ಅಪರಾಧ ಅಂತ ಭಾವಿಸೋದಿಲ್ಲ. ಅದೇ ತರನೇ ನಾನು ಇವಾಗ ಏನ್ ಅಪರಾಧ ಮಾಡಿದೀನಿ, ಆ ಅಪರಾಧವನ್ನ ನಿನ್ನ ಮಗು ನಾನು ಅಂತ ಹೇಳ್ಬಿಟ್ಟು ಪರಿಗಣಿಸಿ ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊತಾ ಇದ್ದಾರೆ. ಮತ್ತೆ ಯಾವುದೇ ಇದ್ರೂ ಸಹ ಅದು ಸತ್ಯವೇ ಇರ್ಲಿ ಅಸತ್ಯ ಇರ್ಲಿ ಅದೆಲ್ಲವೂ ಸಹ ಭಗವಂತನ ಉದರದ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 13. ಮಾತಾಜಿ ಓದಿ ಮಾತಾಜಿ, ಬೇಗ ಓದಿ ಮಾತಾಜಿ. 13. ಜಗತ್ಯಾಂ ದದಿ ಸಂಪ್ಲವೋದೆ ನಾರಾಯಣಸ್ಯೋದರನಾಭಿನಾಲಾತ್ ವಿಸರ್ಗತೋಜಸ್ತಿತಿ ವಾಂಗ್ನ ವೈವೃಷ ಕಿಂ ತ್ವೀಶ್ವರ ತ್ವನ್ನ ವಿಸರ್ಗತೋಸ್ಮಿ. ಅದು ವಿನಿರ್ಗ ಇದೆ ಮಾತಾಜಿ, ವಿನಿರ್ಗತೋಸ್ಮಿ, ವಿನಿರ್ಗತೋಜಸ್ತಿ ವಿನಿರ್ಗ ಅಂತ ಬರ್ತಾ ಇದೆ. ವಿನಿರ್ಗ ಅಂತಿದೆಲ್ಲ. ವಿನಿರ್ಗ ಅಂತಿದೆ ಅದು. ಅನುವಾದ ಮಾತಾಜಿ. ನನ್ನ ಪ್ರಿಯ ಪ್ರಭುವೆ, ಪ್ರಳಯ ಕಾಲದಲ್ಲಿ 3 ಗ್ರಹ ವ್ಯೂಹಗಳು ನೀರಿನಲ್ಲಿ ಮುಳುಗುತ್ತವೆ. ಆಗ ನಿನ್ನ ಸ್ವಾಂಶ ಭಾಗವಾದ ನಾರಾಯಣನು ಆ ನೀರಿನ ಮೇಲೆ ಪವಡಿಸುತ್ತಾನೆ. ಕ್ರಮೇಣ ಕಮಲ ಪುಷ್ಪವು ಆತನ ನಾಭಿಯಿಂದ ಹುಟ್ಟುತ್ತದೆ ಹಾಗೂ ಬ್ರಹ್ಮನು ಆ ಕಮಲ ಪುಷ್ಪದಲ್ಲಿ ಜನ್ಮ ತಾಳುತ್ತಾನೆ. ಈ ಮಾತುಗಳು ಖಂಡಿತವಾಗಿಯೂ ಸುಳ್ಳಲ್ಲ. ಅಂದ ಮೇಲೆ ನಾನು ನಿನ್ನಿಂದ ಜನಿಸಿದವನಲ್ಲವೇ? ಮತ್ತೆ ಅವ್ರು ಹೇಳ್ತಾ ಇದಾರೆ ಅವ್ರು ಹೇಗ್ ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಅವ್ರು ಹೇಳ್ತಾ ಇದಾರೆ ನಾನು ನಿನ್ನಿಂದನೇ ಬಂದಿರೋದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು, ನಾನು ಮತ್ತೆ ಇದನ್ನ ವಿವರಿಸ್ತಾ ಇಲ್ಲ. ಸೊ ನೋಡಿ ಇಲ್ಲಿ ಮತ್ತೆ ಅವರು ಇದನ್ನೆಲ್ಲ ಹೇಳ್ತಾ ಇದಾರೆ. ನಾನು ನಿನ್ನ ನಾಭಿಯಿಂದನೇ ನಾನು ಬಂದಿರುವಂತಹ ಕಮಲ ಪುಷ್ಪದಲ್ಲಿ ಜನ್ಮ ತಾಳಿದ್ದೀನಿ, ಅಂದ್ರೆ ನಾನು ನಿನ್ನ ಮಗನೇ ಅಲ್ವಾ, ನಾನು ಮಾಡಿರೋ ಅಪರಾಧವನ್ನ ಮನ್ನಿಸು ಅಂತ ಅಲ್ವಾ. ಇವಾಗ ಬ್ರಹ್ಮ ಏನೆಲ್ಲ ಹೇಳ್ತಾ ಇದ್ದಾನೆ ಇದೆಲ್ಲನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಲ್ವಾ. ಅಂದ್ರೆ ಅವನು ಏನು ಪ್ರತ್ಯಕ್ಷವಾಗಿ ನೋಡಿದಾನೆ ಇದನ್ನೆಲ್ಲವನ್ನ ಅಲ್ವಾ. ಈ ಇನ್ಫಾರ್ಮೇಶನ್ ನಮ್ಗೆ ತುಂಬಾ ಮುಖ್ಯ. ಇವಾಗ ನಾನೇನಾದ್ರೂ ಹೇಳಿದ್ರೆ ನಾನೇನ್ ಅರ್ಥ ಮಾಡ್ಕೊಂಡಿರ್ತೀನೋ ಅದನ್ನ ನಾನು ನಿಮ್ಗೆ ವಿವರಿಸ್ತೀನಿ. ಆದ್ರೆ ಇಲ್ಲಿ ಬ್ರಹ್ಮ ಅವನು ಏನನ್ನ ನೋಡಿದಾನೆ ಅದನ್ನ ಪ್ರತ್ಯಕ್ಷವಾಗಿ ಅವನಿಲ್ಲಿ ವಿವರಿಸ್ತಾ ಇದ್ದಾನೆ. ಶ್ಲೋಕ 14. ಸ್ವಲ್ಪ ಬೇಗ ಹೇಳಿ. ಓದಿ ಮಾತಾಡಿ. ನಾರಾಯಣಸ್ತ್ವಂ ನಹಿ ಸರ್ವದೇಹಿನಾಂ ಆತ್ಮಾಸ್ಯ ದೇಶಾಖಿಲ ಲೋಕಸಾಕ್ಷಿ ನಾರಾಯಣೋಂಗನರವು ಉಜಲಾಯತನಾ ತಚ್ಚಾಪಿ ಸತ್ಯಂ ನ ತವೈವ ಮಾಯಾ. ಅನುವಾದ. ಹೇ ಪರಮ ನಿಯಾಮಕನೇ, ನೀನು ದೇಹವುಳ್ಳ ಪ್ರತಿಯೊಂದು ಚೇತನದ ಪರಮಾತ್ಮ ಹಾಗೂ ಸಕಲ ಸೃಷ್ಟಿಗೆ ನಿರಂತರ ಸಾಕ್ಷಿ. ಹೀಗಾಗಿ ನೀನು ಮೂಲ ನಾರಾಯಣನೇ ಅಲ್ಲವೇ? ಹಾಗೆ ನೋಡಿದರೆ ಶ್ರೀನಾರಾಯಣನು ನಿನ್ನ ವಿಸ್ತರಣೆ. ಆತ ಬ್ರಹ್ಮಾಂಡದ ಆದಿ ಜಲಮೂಲದ ಸೃಷ್ಟಿಕರ್ತ. ಆದ್ದರಿಂದ ಆತನನ್ನು ನಾರಾಯಣ ಎಂದೇ ಕರೆಯಲಾಗಿದೆ. ಆತ ವಾಸ್ತವ ಸತ್ಯವೇ ಹೊರತು ನಿನ್ನ ಮಾಯಾಶಕ್ತಿಯಿಂದ ಉತ್ಪನ್ನನಾದವನಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈಗ ಅವರು ಆ ಗರ್ಭೋದಕಚಾರಿ ವಿಷ್ಣು ಅವರು ಬೇರೆ ಯಾರು ಅಲ್ಲ, ನಾರಾಯಣನೇ ಅಲ್ವಾ. ಅವನನ್ನ ನಾರಾಯಣ ಅಂತ ಯಾಕೆ ಕರೀತಾರೆ? ಅವರು ಈ ಆದಿ ಜಲಮೂಲದ ಸೃಷ್ಟಿಕರ್ತ ಅಂತ ಹೇಳ್ತಾ ಇದಾರೆ ಅಲ್ವಾ. ಈ ಒಂದು ಬ್ರಹ್ಮಾಂಡವನ್ನ ಅವರು ಅರ್ಧ ನೀರಿನಿಂದ ಅವರು ತುಂಬಿಸಿದ್ದಾರೆ, ಅದಕ್ಕೆ ಅವರು ಈ ಜಲದ ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ನಾರಾಯಣ ಬೇರೆ ಯಾರು ಅಲ್ಲ, ಅವ್ರು ನಿನ್ನ ವಿಸ್ತರಣೆನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ನಿನ್ನ ಮಾಯಾಶಕ್ತಿಯಿಂದ ಬಂದವರಲ್ಲ, ನಿನ್ನ ಏನು ಸ್ವ ಅಂಶ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 15. ಸಚ್ಚೇ ಜಲಸ್ಥಂ ತವ ಸಜ್ಜಗದ್ವಪು ಕಿಂ ಯೇನ ದೃಷ್ಟಂ ಭಗವಂ ತವ ದೈವ
किं वा सुदष्ट्रं हृदि मे तदैव किं नो सपद्येव पुनर्व्यदर्शि. ಅನುವಾದ: ನನ್ನ ಪ್ರಿಯ ಪ್ರಭು, ನಿನ್ನ ದಿವ್ಯ ದೇಹವು ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯ ನೀಡದ್ದರೂ ವಾಸ್ತವವಾಗಿ ನೀರಿನ ಮೇಲೆ ಮಲಗಿರುವ ನಿನ್ನನ್ನು ನಾನು ಹುಡುಕಿದಾಗ ಏಕೆ ಕಾಣಲಿಲ್ಲ? ನಿನ್ನನ್ನು ನಾನು ನನ್ನ ಹೃದಯದಲ್ಲಿ ಸರಿಯಾಗಿ ಕಾಣಲಾಗದಿದ್ದರೂ ಇದ್ದಕ್ಕಿದ್ದಂತೆ ನೀನಾಗಿಯೇ ಏಕೆ ಪ್ರಕಟಗೊಂಡೆ? ಧನ್ಯವಾದಗಳು. ಈಗ ಧನ್ಯವಾದಗಳು. ಆ ಸೃಷ್ಟಿ ಸಮಯದಲ್ಲಿ ಏನಾಯ್ತು ಅದನ್ನ ಜ್ಞಾಪಿಸ್ಕೊಂಡು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ನೀನು ನನ್ನ ಹುಡ್ಕಾಡ್ದಾಗ ಅವರು ಹುಟ್ಟದ್ಮೇಲೆ ಅವರು ಫುಲ್ ಕತ್ಲಿರುತ್ತೆ, ಅವರು ಮೇಲೆ ಕೆಳಗಡೆ ಓಡಾಡ್ತಾರೆ ಅಲ್ವಾ? ಆ ಒಂದು ದಂಟಿನ ಕೆಳಗಡೆ ಹೋಗ್ತಾರೆ ಮತ್ತೆ ಮೇಲ್ಗಡೆ ಹತ್ಕೊಂಡ್ ಬರ್ತಾರೆ. ಎಷ್ಟೇ ಹುಡ್ಕಾಡಿದ್ರು ಇದೆಲ್ಲಿಂದ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅಲ್ವಾ? ಮತ್ತೆ ಅವರು ಹೃದಯದಲ್ಲೂ ಪ್ರಕಟಗೊಳ್ತಾರೆ, ಆದ್ರೆ ಪ್ರಕಟಗೊಂಡ್ರು ಸಹ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸೋದಿಲ್ಲ ಅವ್ರಿಗೆ. ಆದ್ರೂ ಸಹ ಮತ್ತೆ ಅವರು ಅವರೇ ಕಾಣಿಸ್ಕೊತಾರೆ. ಯಾಕೆ ಕಾಣಿಸ್ಕೊಂಡೆ ನೀನು, ಯಾಕೆ ಪ್ರಕಟಗೊಂಡೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶ್ಲೋಕ 16. ಅತ್ರೈವ ಮಾಯಾ ದಮನಾವತಾರೆ ಯಸ್ಯ ಪ್ರಪಂಚಸ್ಯ ಬಹಿಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯ ಮಯಾ ತ್ವಮೇವ ಪ್ರಕಟೀಕೃತಂತೆ. ಅನುವಾದ: ನನ್ನ ಪ್ರಿಯ ಪ್ರಭು, ಈ ಅವತಾರದಲ್ಲಿ ನೀನು ಮಾಯೆಯ ಪರಮ ನಿಯಾಮಕನೆಂಬುದನ್ನು ಸಿದ್ಧ ಮಾಡಿರುವೆ. ನೀನೀಗ ಈ ಬ್ರಹ್ಮಾಂಡದಲ್ಲಿದ್ದರೂ ಇಡೀ ಬ್ರಹ್ಮಾಂಡ ಸೃಷ್ಟಿಯ ನಿನ್ನ ದೇಹದಲ್ಲಿದೆ. ಇಡೀ ವಿಶ್ವವು ನಿನ್ನೊಳಗಿರುವುದನ್ನು ನಿನ್ನ ತಾಯಿ ಯಶೋದೆಯ ಮುಂದೆ ಪ್ರದರ್ಶಿಸಿ ತೋರಿಸಿರುವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅಲ್ವಾ? ಇದೆಲ್ಲರಿಗೂ ನಾವು ತಿಳ್ಕೊಂಡಿದೀವಿ, ಭಗವಂತ ಇಲ್ಲಿ ಬ್ರಹ್ಮಾಂಡದಲ್ಲಿ ಕಾಣಿಸ್ತಾ ಇದ್ದಾನೆ ಅಲ್ವಾ, ದ್ವಾಪರ ಯುಗದಲ್ಲಿ. ಆದ್ರೆ ಇಡೀ ಬ್ರಹ್ಮಾಂಡ ಆ ಭಗವಂತನ ಉದರದಲ್ಲಿದೆ. ಅದನ್ನ ಅವರು ಅಂದ್ರೆ ಅವ್ರ ತಾಯಿ ಯಶೋಧ ಮಾತೆಗೆ ಇದನ್ನ ಅವರು ಪ್ರದರ್ಶಿಸಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 17. ವಿದಾಂ ಸರ್ವಂ ತಥಾ ತತ್ವಯ್ಯಪೀಹ ತತ್ಸರ್ವ ಕಿಮಿದಂ ಮಾಯೆಯ ವಿನಾ. ಅನುವಾದ: ನೀನು ಸೇರಿ ಈ ಇಡೀ ವಿಶ್ವವು ಹೇಗೆ ನಿನ್ನ ಉದರದಲ್ಲಿ ಪ್ರದರ್ಶಿತವಾಯಿತೋ ಹಾಗೆಯೇ ಈಗ ಇಲ್ಲಿ ಬಾಹ್ಯದಲ್ಲಿ ಅದೇ ರೂಪದಲ್ಲಿ ಪ್ರಕಟವಾಗಿದೆ. ನನ್ನ ಅಗ್ರಾಹ್ಯ ಶಕ್ತಿಯಿಂದ ವ್ಯವಸ್ಥಿತವಾಗುವ ಹೊರತು ಇಂತಹ ಸಂಗತಿಗಳು ಸಂಭವಿಸುವುದು ಹೇಗೆ ಸಾಧ್ಯ ಅಲ್ವಾ? ಇದು ನೋಡಿ, ಭಗವಂತನ ಉದರದಲ್ಲಿ ಹೇಗಿದೆಯೋ ಅದೇ ತರನೇ ಇಲ್ಲಿ ಹೊರಗಡೆ ಇದು ವಿಶ್ವದಲ್ಲಿ ಪ್ರಕಟಗೊಂಡಿದೆ. ಅದು ಹೇಗೆ ಭಗವಂತನ ಆ ವಿಶ್ವದ ಸೃಷ್ಟಿ ಹೇಗ್ ಮಾಡ್ಬೇಕು ಅಂತ ಅನ್ಕೊಂಡಿದಾನೋ, ಸೊ ಅದು ಭಗವಂತನ ಉದರದಲ್ಲಿ ಯಾವ ಪ್ರಕಾರದಲ್ಲಿಯೋ ಅದೇ ತರನೇ ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಇಂತಹ ಸಂಗತಿ ಹೇಗೆ ಸಂಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮ. ಹರೇ ಕೃಷ್ಣ. ಅದ್ವೈವತ್ವದ್ರುತೇಸ್ಯ ಕಿಂ ಮಮ ನತೆ ಮಾಯಾತ್ವಮದಿದರ್ಶಿತಂ ಏಕೋಸಿ ಪ್ರಥಮಂ ತತೋ ವ್ರಜ ಸುಹೃದ್ವತ್ಸಾ ಸಮತ್ಸಾ ಅಪಿ ತಾವಂತೋಸಿ ಚತುರ್ಭುಜಾಸ್ತದಖಿಲೈ ಸಾಕಂ ಮಯೋಪಾಸಿತಾಸ್ ತಾವಂ ತ್ಯೇವ ಜಗತ್ಯ ಭೂಸ್ತ ಅಮಿತಂ ಬ್ರಹ್ಮಾದ್ವಯಂ ಶಿಷ್ಯತೆ. ಹರಿ ಬೋಲ್. ಸ್ವಯಂ ನೀನು ಮತ್ತು ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ನಿನ್ನ ಅಗ್ರಾಹ್ಯ ಶಕ್ತಿಯ ಪ್ರಕಟಿತ ರೂಪಗಳೆಂಬುದನ್ನು ನನಗೆ ತೋರಲಿಲ್ಲವೇ? ಮೊದಲು ನೀನೊಬ್ಬನೇ ಕಾಣಿಸಿಕೊಂಡೆ, ಅನಂತರ ವೃಂದಾವನದ ಸಕಲ ಕರುಗಳು ಹಾಗೂ ನಿನ್ನ ಮಿತ್ರರಾದ ಗೋಪಾಲಕ ಬಾಲಕರಾಗಿ ನಿನ್ನನ್ನೇ ನೀನು ವ್ಯಕ್ತಪಡಿಸಿಕೊಂಡೆ. ಅನಂತರ ನಾನು ಸೇರಿದಂತೆ ಸಕಲ ಜೀವಿಗಳಿಂದ ಪೂಜಿಸಲ್ಪಡುವ ಚತುರ್ಭುಜ ವಿಷ್ಣು ರೂಪನಾಗಿ ಸಮಸಂಖ್ಯೆಯಲ್ಲಿ ತೋರಿದೆ. ಅನಂತರ ನೀನು ಅಷ್ಟೇ ಸಂಖ್ಯೆಯ ಸಂಪೂರ್ಣ ಬ್ರಹ್ಮಾಂಡಗಳಾಗಿ ಕಾಣಿಸಿಕೊಂಡೆ. ಅಂತಿಮವಾಗಿ ನೀನೀಗ ನಿನ್ನ ಅದ್ವಿತೀಯ ಪರಾತ್ಪರ ಸತ್ಯದ ಅನಂತ ರೂಪಕ್ಕೆ ಹಿಂತಿರುಗಿರುವೆ. ಹರೇ ಕೃಷ್ಣ. ಸೊ ಇಲ್ಲಿ ಬ್ರಹ್ಮ ಏನನ್ನ ನೋಡ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಅವರು ಒಬ್ಬ ಗೋಪ ಬಾಲಕರಾಗಿ ಅವ್ರಿಗೆ ಕಾಣಿಸ್ಕೋತಾರೆ. ಸೊ ಅದಾದ್ಮೇಲೆ
ಅವರು ಚತುರ್ಭುಜ ವಿಷ್ಣು ರೂಪನಾಗಿ ಅವರು ಕಾಣಿಸ್ಕೋತಾರೆ ಅಲ್ವಾ. ಅಂದ್ರೆ ಯಾಕಂದ್ರೆ ಎಲ್ಲಾ ಜೀವಿಗಳಲ್ಲಿ ಅಂದ್ರೆ ಅವ್ರ ಸುತ್ತಮುತ್ತಲು ಯಾರೆಲ್ಲ ಗೋಪಬಾಲಕರು ಮತ್ತೆ ಕರುಗಳಿತ್ತು ಅವೆಲ್ಲವೂ ಸಹ ಆ ಚತುರ್ಭುಜ ವಿಶ್ವರೂಪರಾಗಿ ಅವ್ರಿಗೆ ಕಾಣಿಸ್ಕೊಡ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಸಂಪೂರ್ಣ ಬ್ರಹ್ಮಾಂಡಗಳಾಗಿನೂ ಸಹ ಅವ್ರಿಗೆ ದರ್ಶನವನ್ನು ಕೊಡ್ತಾರೆ ಅಲ್ವಾ. ಮತ್ತೆ ಕೊನೆಗೆ ಅವರು ಕೃಷ್ಣನಾಗಿ ದರ್ಶನವನ್ನ ಕೊಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 19. ಹರೇ ಕೃಷ್ಣ ಮಾತಾಜಿ. ಅಜಾನತ ಓದಿ ಮಾತಾಜಿ. ಅಜನತಾಂ ತವೀಮನಾತ್ಮನ್ಯ ಆತ್ಮಾತ್ಮನಾ ಭಾವಿ ವಿತತ್ಯ ಮಾಯಾಂ ಸೃಷ್ಟಾ ವಿವಾಹಂ ಜಗತೋ ವಿಧಾನ ಇವ ತಮೇಶೋಂತ ಇವ ತ್ರಿನೇತ್ರಃ. ಅನುವಾದ: ನಿನ್ನ ವಾಸ್ತವ ದಿವ್ಯ ರೂಪವನ್ನು ಅರಿಯದವರಿಗೆ ನಿನ್ನ ಅಗ್ರಾಹ್ಯ ಶಕ್ತಿಯ ವಿಸ್ತರಣೆಯಾಗಿ ನಿನ್ನನ್ನು ಪ್ರಕಟಿಸಿಕೊಂಡು ನೀನು ಭೌತಿಕ ಜಗತ್ತಿನ ಒಂದು ಭಾಗವೆಂಬಂತೆ ತೋರುವೆ. ಹೀಗಾಗಿ ಬ್ರಹ್ಮಾಂಡ ಸೃಷ್ಟಿಗೆ ನೀನು ನನ್ನಂತೆ ಬ್ರಹ್ಮನಂತೆ ತೋರುವೆ. ಅದರ ಪಾಲನೆಗೆ ನೀನಾಗಿ ವಿಷ್ಣುವಾಗಿ ತೋರುವೆ. ಅದರ ಲಯಕ್ಕಾಗಿ ನೀನು ತ್ರಿನೇತ್ರ ಶಿವನಾಗಿ ತೋರುವೆ. ಹರೇ ಕೃಷ್ಣ. ಹರೇ ಕೃಷ್ಣ ಅಲ್ವಾ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಸೊ ಭಗವಂತನ ವಿಸ್ತರಣೆನೇ ಈ ಗುಣಾವತಾರಗಳು ಅಲ್ವಾ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ಬ್ರಹ್ಮನಾಗಿ ಅವರು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಅದೇ ಭಗವಂತನೇ ಅವರು ವಿಷ್ಣುವಾಗಿ ಎಲ್ಲ ಪಾಲನೆಯನ್ನ ಮಾಡ್ತಾರೆ. ಶಿವನಾಗಿ ಅವರು ಲಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 20. ಹರೇ ಕೃಷ್ಣ. ಶಿಶ್ವೀಶಾಂತವೈವ ನುಷ್ವಪಿ ತಥೈವ ನುಷ್ವಪಿ ತಿರ್ಯಕ್ಷುಯಾದಸ್ವಪಿ ತೇ ಜನಸ್ಯ ಜನ್ಮ ಸತಾಂ ದುರ್ಮದ ನಿಗ್ರಹಾಯ ಪ್ರಭೋ ವಿಧಾತಾ ಸದನುಗ್ರಹಾಯ ಚ. ಅನುವಾದ: ಹೇ ಪ್ರಭು, ಪರಮ ಸೃಷ್ಟಿಕರ್ತನೆ ಹಾಗೂ ಒಡೆಯನೇ, ನಿನಗೆ ಭೌತಿಕ ಜನ್ಮವಿಲ್ಲ. ಆದರೂ ಶ್ರದ್ಧಾರಹಿತ ಮಿಥ್ಯಾಹಂಕಾರಿ ದೈತ್ಯರನ್ನು ಸೋಲಿಸಲು ಹಾಗೂ ನಿನ್ನ ಸದ್ಭಕ್ತರಿಗೆ ಅನುಗ್ರಹ ತೋರಲು ನೀನು ದೇವತೆಗಳು, ಋಷಿಗಳು, ಮಾನವ ಜೀವಿಗಳು, ಪ್ರಾಣಿಗಳು ಹಾಗೂ ಜಲಚರಗಳಲ್ಲಿ ಕೂಡ ಜನ್ಮ ತಾಳುವೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ. ಸೊ ಭಗವಂತ ಅವರು ಅಜ, ಅವ್ರಿಗೆ ಜನ್ಮ ಇಲ್ಲ, ಆದ್ರೂ ಸಹ ಅವರು ದುಷ್ಟರನ್ನ ನಾಶ ಮಾಡ್ಲಿಕ್ಕೋಸ್ಕರ ಅಲ್ವಾ, ಶಿಷ್ಟರನ್ನ ರಕ್ಷಿಸ್ಲಿಕ್ಕೋಸ್ಕರ ಅವರು ಯಾವುದೇ ರೂಪದಲ್ಲೂ ಸಹ ಅವ್ರು ಬರ್ಬೋದು ಅಲ್ವಾ. ದೇವತೆಯಾಗೋ, ಋಷಿಗಳಾಗೋ, ಮಾನವರಾಗೋ, ಪ್ರಾಣಿಗಳಾಗೋ, ಜಲಚರ ರೂಪದಲ್ಲಿ ಯಾವುದೇ ರೂಪದಲ್ಲೂ ಅವರು ಬರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 21. ಭೂಮಾನ್ ಭಗವಾನ್ ಪರಾತ್ಮನ್ ಯೋಗೇಶ್ವರೋತಿರ್ಭವತ ಶ್ರೀಲೋಕ್ಯಂ ವಾ ಕಥಂ ವಾ ಕತಿ ವಾ ಕದೇತಿ ವಿಸ್ತರಯನ್ ಕ್ರೀಡಾಸಿ ಯೋಗ ಮಾಯಂ. ಅನುವಾದ: ಹೇ ಅತ್ಯುನ್ನತನಾದವನೇ, ಹೇ ದೇವೋತ್ತಮ ಪರಮಪುರುಷನೇ, ಹೇ ಸಕಲ ಯೋಗ ಶಕ್ತಿಯ ಪ್ರಭುವಾದ ಪರಮಾತ್ಮನೇ, ನಿನ್ನ ಲೀಲೆಗಳು ಈ ಮೂರು ಲೋಕಗಳಲ್ಲಿ ನಿರಂತರವಾಗಿ ಸಾಗಿವೆ. ಆದರೆ ನೀನು ನಿನ್ನ ಆಧ್ಯಾತ್ಮ ಶಕ್ತಿಯನ್ನು ಎಲ್ಲಿ, ಹೇಗೆ ಮತ್ತು ಯಾವಾಗ ವಿನಿಯೋಗಿಸುವೆ ಹಾಗೂ ಈ ಅಸಂಖ್ಯ ಲೀಲೆಗಳನ್ನು ಮಾಡುವೆ ಎಂಬುದನ್ನು ಯಾರು ತಾನೇ ಊಹಿಸಬಲ್ಲರು? ನಿನ್ನ ಆಧ್ಯಾತ್ಮ ಶಕ್ತಿಯು ಹೇಗೆ ನಿರ್ವಹಿಸುವುದೆಂಬ ರಹಸ್ಯವನ್ನು ಯಾರು ಅರಿಯಲಾರರು? ಧನ್ಯವಾದಗಳು. ಈಗ ಭಗವಂತನ ಲೀಲೆಗಳು ಭಗವಂತನ ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುತ್ತೆ ಅಲ್ವಾ. ಸೊ ಅದು ಏನು ಒಂದಲ್ಲ ಎರಡಲ್ಲ ಅಸಂಖ್ಯಾತವಾದ ಲೀಲೆಗಳಿದೆ. ಅದು ಮೂರು ಲೋಕದಲ್ಲೂ ನಡೆಯುತ್ತೆ ಅಲ್ವಾ. ಭಗವಂತ ಯಾವ ತರ ಅವರು ತನ್ನ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಅವರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ಇವಾಗ ಬ್ರಹ್ಮನು ಸಹ ವಿಮೋಹಕ್ಕೆ ಒಳಗಾಗ್ಬಿಡ್ತಾನೆ ಅಲ್ವಾ. ಸೊ ಬ್ರಹ್ಮ ಅವರು ಮೊದಲ ಜೀವಿ, ಭಗವಂತನಿಂದ ಬಂದಿರೋರು. ಅವ್ರಿಗೇನೆ ಭಗವಂತನನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಈ ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವಂತಹ ಲೀಲೆಗಳನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಶ್ಲೋಕ 22. ಶ್ಲೋಕ 22. ತಸ್ಮಾದಿದಂ ಜಗದೇಶೇಷ ಮಸಂ ಸ್ವರೂಪಂ ಸ್ವಪ್ನಾಭಮಸ್ತದಿಷಣಂ ಪುರು ದುಃಖ ದುಃಖಂ ಏವ ನಿತ್ಯ ಸುಖ ಬೋಧತ ನಾವನಂತೆ ಮಾಯಾತ ಉದ್ಯದಪಿ ಯತ್ ಸದಿವಾವ ಭಾತಿ. ಅನುವಾದ. ಆದ್ದರಿಂದ ಸ್ವಪ್ನದಂತಿರುವ ಇಡೀ ಬ್ರಹ್ಮಾಂಡವು ಸ್ವಭಾವತಃ ಅಸತ್ತಾಗಿದೆ, ಆದರೆ ಸತ್ಯ ಎನ್ನುವಂತೆ ತೋರುತ್ತದೆ. ಹೀಗಾಗಿ ಅದು ವ್ಯಕ್ತಿಯೊಬ್ಬನ ಪ್ರಜ್ಞೆಯನ್ನು ಆವರಿಸಿ ಆತನನ್ನು ಮತ್ತೆ ಮತ್ತೆ ಕ್ಲೇಶಗಳಿಗೆ ಗುರಿಪಡಿಸುತ್ತದೆ. ಈ ಬ್ರಹ್ಮಾಂಡವು ಶಾಶ್ವತ ಸಂತೋಷ ಮತ್ತು ಜ್ಞಾನದಿಂದ ಕೂಡಿದ ಅನಂತ ದಿವ್ಯ ರೂಪಗಳುಳ್ಳ ನಿನ್ನ ಮಾಯಾಶಕ್ತಿಯಿಂದ ಅಭಿವ್ಯಕ್ತವಾಗಿರುವುದರಿಂದ ಸತ್ಯವೆಂದು ತೋರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ವಾ, ಈ ಭೌತಿಕ ಪ್ರಪಂಚ ಆಕ್ಚುಲಿ ನಾವು ಏನನ್ನ ತಿಳ್ಕೊಂಡಿದೀವಿ 15ನೇ ಅಧ್ಯಾಯದಲ್ಲಿ, ಇದು ಊರ್ಧ್ವ ಮೂಲ ಅಧಃಶಾಖಂ ಅಲ್ವಾ, ಇದು ಆಧ್ಯಾತ್ಮಿಕ ಲೋಕದ ಒಂದು ಪ್ರತಿಬಿಂಬ. ಆದ್ರೂ ಸಹ ನಮ್ಗೆ ಅದು ಸತ್ಯನೇನೋ ಅನ್ನೋ ತರ ಕಾಣಿಸುತ್ತೆ. ಯಾಕೆ ಸಾಧ್ಯ ಅಂತಂದ್ರೆ ಇದು ಆ ಭಗವಂತನ ಆ ಒಂದು ಸತ್ ಚಿತ್ ಅಂತ ಏನ್ ಹೇಳ್ತೀವೋ ಆ ಒಂದು ಶಕ್ತಿಯಿಂದ ಕೂಡಿರೋದ್ರಿಂದ ಅದು ನಮ್ಗೆ ಸತ್ಯ ಅಂತ ತೋರುತ್ತೆ ಅಂತ ಹೇಳ್ತೀವಿ ಹೇಳ್ತಾ ಇದ್ದಾರೆ. ಶ್ಲೋಕ 23. ಏಕಸ್ತ್ವಮಾತ್ಮ ಪುರುಷ ಪುರಾಣ ಸತ್ಯ ಸ್ವಯಂ ಜ್ಯೋತಿರನಂತಾದ್ಯಃ ನಿತ್ಯೋಕ್ಷರೋಜಸ್ರ ಸುಖೋ ನಿರಂಜನಃ ಪೂರ್ಣದ್ವಯೋ ಮುಕ್ತ ಉಪಾದಿತೋ ಮೃತಃ. ಅನುವಾದ. ನೀನು ಏಕೈಕ ಪರಮಾತ್ಮನು, ಪರಮಾದಿ ಪುರುಷನು, ಪರಾತ್ಪರ ಸತ್ಯನು, ಸ್ವಪ್ರಕಾಶನು, ಆದಿ ಅಂತ್ಯವಿಲ್ಲದವನು. ನೀನು ಶಾಶ್ವತನು, ಅಚ್ಯುತನು, ಪರಿಪೂರ್ಣನು ಮತ್ತು ಸಂಪೂರ್ಣನು. ನೀನು ಅಪ್ರತಿಮನು ಮತ್ತು ಎಲ್ಲಾ ರೀತಿಯ ಭೌತಿಕ ಉಪಾಧಿಗಳಿಂದ ಮುಕ್ತನು. ನಿನ್ನ ಸಂತೋಷಕ್ಕೆಂದು ಅಡ್ಡಿ ಇಲ್ಲ ಅಥವಾ ನಿನಗೆ ಯಾವುದೇ ರೀತಿಯ ಭೌತಿಕ ಕಲ್ಮಶ ಸೋಂಕಿಲ್ಲ. ಹಾಗೆ ನೋಡಿದರೆ ನೀನು ಅವಿನಾಶಿಯಾದ ಅಮೃತ ತತ್ವನಾಗಿರುವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಭಗವಂತನನ್ನ ಅವರು ಸ್ತುತಿ ಮಾಡ್ತಾ ಇದಾರೆ ಅಲ್ವಾ, ಭಗವಂತನ ಗುಣಗಾನವನ್ನ ಹೇಳ್ತಾ ಇದ್ದಾರೆ. ನೋಡಿ, ಮುಗಿಯೋದೇ ಇಲ್ಲ ಅದು ಅಲ್ವಾ. ನಾವಿವಾಗ 1 ಮಿನಿಟ್ ಆಟ ಆಡಿದ್ರೆ ಇದನ್ನ ನಾವು ತಗೋಬಹುದು ಎಕ್ಸಾಂಪಲ್ ಆಗಿ ಅಲ್ವಾ. 1 ಮಿನಿಟ್ ಅಲ್ಲಿ ನೀವು ಭಗವಂತನ ಆ ಗುಣಗಾನ ಮಾಡಿ ಅಂದ್ರೆ ನಾವೆಷ್ಟು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಶ್ಲೋಕ 24. ಕೃಷ್ಣ ಮಾತಾಜಿ. ಏವಂ ಇದಂ ತ್ವಂ ಸಕಲಾತ್ಮನಾಮಪಿ ಸ್ವಾತ್ಮ ಒಂಚೂರು ದೊಡ್ಡದು ಮಾಡ್ಕೊಂತೀನಿ. ಸ್ವಾತ್ಮಾನಮಾತ್ಮಾತ್ಮಯ ತಯಾ ವಿಚಕ್ಷತೆ ಗುರೋರ್ವರ ಕಲಬ್ಧೋಪ ನಿಶಸ್ಸಚಕ್ಷುಷಾ ಏತೆ ತರಂತೀವ ಭಾವಾನೃತಾಂಬು ಭಾವ. ಅನುವಾದ. ಸೂರ್ಯ ಸದೃಶನಾದ ಗುರುವಿನಿಂದ ಜ್ಞಾನ ಸ್ಪಷ್ಟವಾದ ದೃಷ್ಟಿಯನ್ನು ಪಡೆದವರು ಎಲ್ಲ ಆತ್ಮರ ಆತ್ಮವಾಗಿ ಪ್ರತಿಯೊಬ್ಬರ ಪರಮಾತ್ಮನಾಗಿ ನಿನ್ನನ್ನು ಕಾಣುತ್ತಾರೆ. ಹೀಗೆ ನಿನ್ನ ಮೂಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರು ಮಾಯಾಭರಿತವಾದ ಭೌತಿಕ ಅಸ್ತಿತ್ವ ಸಾಗರವನ್ನು ದಾಟಲು ಶಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಸರಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವು ಆ ಗುರುವಿನಿಂದ ನಾವು ಜ್ಞಾನವನ್ನ ಪಡ್ಕೊಂಡ್ರೆ ಅಷ್ಟೇನೆ ನಾವು ಎಲ್ಲ ಆತ್ಮರ ಆತ್ಮನಾಗಿ ಪ್ರತಿಯೊಬ್ಬರ ಪರಮಾತ್ಮನಾಗಿ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಭೌತಿಕ ಅಸ್ತಿತ್ವದ ಈ ಸಾಗರವನ್ನ ದಾಟ್ಲಿಕ್ಕೂ ಸಹ ನಮ್ಗೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 25. ಆತ್ಮಾನಂ ಏವ ಆತ್ಮತಯಾ ವಿಜಾನತಂ ತೇನೇವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ ರಜ್ವಂ ಅಹೇ ಭೋಗ ಭವೌ ಯಥಾ. ಅನುವಾದ. ಅಗ್ಗವನು ಹಾವೆಂದು ಭ್ರಮಿಸುವನು ಭೀತನಾಗುತ್ತಾನೆ, ಆದರೆ ಹಾವೆಂದು ಭ್ರಮಿಸಿದ್ದು ಇಲ್ಲವೆಂದು ತಿಳಿದ ಮೇಲೆ ಭಯದಿಂದ ಬಿಡುಗಡೆ ಪಡೆಯುತ್ತಾನೆ. ಹಾಗೆಯೇ ನಿನ್ನನ್ನು ಸಕಲಾತ್ಮರ ಪರಮಾತ್ಮನನ್ನು ತಿಳಿಯಲು ವಿಫಲರಾಗುವವರೆಗೂ ಅಂತಹವರಿಗೆ ವಿಸ್ತಾರವಾದ ಭೌತಿಕ ಅಸ್ತಿತ್ವವು ಉಂಟಾಗುತ್ತದೆ. ಆದರೆ ನಿನ್ನ ಬಗೆಗಿನ ಜ್ಞಾನವು ಅದನ್ನು ಕೂಡಲೇ ಕಡಿಮೆ ಮಾಡಿಬಿಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಈಗ ನಾವು ನಮ್ಮನ್ನ ಇಷ್ಟ ನಾವು ನಮ್ಮನ್ನ ದೇಹದಿಂದ ನಾವು ಗುರುತಿಸ್ಕೊತಾ ಇದ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಯಾವಾಗ್ಲೂ ಭಯಭೀತರಾಗಿದ್ವಿ. ಈಗ ನಮ್ಗೆ ಗೊತ್ತಾಯ್ತು ಆತ್ಮ
ಸೊ ಆತ್ಮದ ಗುಣಲಕ್ಷಣಗಳು ಗೊತ್ತಾಯ್ತು ಅಲ್ವಾ, ಅದಕ್ಕೆ ಸಾವನ್ನದೇ ಇಲ್ಲ, ಏನ್ರಿಂದನೂ ಅದು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಸೊ ನಮ್ಗೆ ಈ ಜ್ಞಾನವನ್ನ ತಿಳ್ಕೊಂಡ್ಮೇಲೆ ನಮ್ಗೆ ಇವಾಗ ಧೈರ್ಯ ಇದೆ ಅಲ್ವಾ, ಅಭಯ ಅಲ್ವಾ, ಭಯ ಅನ್ನೋದು ಹೊಟ್ಟೋಗಿದೆ. ಸೊ ಅದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ, ಇವಾಗ ಒಬ್ಬ ಹಾವನ್ನ ಹಗ್ಗವನ್ನ ಹಾವಂತ ಅನ್ಕೊಂಡಾಗ ಅವನಿಗೆ ಭಯ ಆಗುತ್ತೆ. ಆದ್ರೆ ಅವನಿಗೆ ನಿಜವಾಗಿ ಅದನ್ನ ನೋಡಿದ್ಮೇಲೆ ಇಲ್ಲ ಇದು ಹಾವಲ್ಲ ಹಗ್ಗ ಅಂತ ಗೊತ್ತಾದ್ಮೇಲೆ ಅವನಿಗೆ ಭಯ ಅನ್ನೋದು ಹೊಟ್ಟೋಗುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ಶ್ಲೋಕ 26. ಅಜ್ಞಾನ ಸಂಗೌ ಭವಬಂಧ ಮೋಕ್ಷೌ ದ್ವೌ ನಾಮನಾನ್ಯೌ ಋತಘ್ನ ಭಾವಾತ್ ಅಜಸ್ರಚಿತ್ಯಾತ್ಮನಿ ಕೇವಲೆ ಪರೇ ವಿಚಾರ್ಯಮಾಣೇ ತರುಣ ವಿವಾಹನಿ. ಹರೇ ಕೃಷ್ಣ. ಅನುವಾದ: ಭೌತಿಕ ಬಂಧನವೆಂಬ ಕಲ್ಪನೆ ಮತ್ತು ಮೋಕ್ಷದ ಕಲ್ಪನೆ ಇವೆರಡೂ ಅಜ್ಞಾನದ ಅಭಿವ್ಯಕ್ತಿಗಳು. ನಿಜವಾದ ಜ್ಞಾನದ ವ್ಯಕ್ತಿಗೆ ಹೊರತಾಗಿದ್ದು ಶುದ್ಧ ಚೇತನಾತ್ಮವು ಜಡದಿಂದ ಭಿನ್ನ ಮತ್ತು ಸದಾ ಪೂರ್ಣ ಪ್ರಜ್ಞೆಯಿಂದ ಕೂಡಿರುತ್ತದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಾಗ ಅವುಗಳ ಅಸ್ತಿತ್ವ ಕೊನೆಗೊಳ್ಳುತ್ತದೆ. ಸೂರ್ಯನ ದೃಷ್ಟಿಯಲ್ಲಿ ಹಗಲು ರಾತ್ರಿಗಳಿಗೆ ಹೇಗೆ ಮಹತ್ವವಿಲ್ಲವೋ ಹಾಗೆಯೇ ಬಂಧ ಮೋಕ್ಷಗಳಿಗೆ ಯಾವುದೇ ಮಹತ್ವವಿರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ನಾವು ಮೊದ್ಲು ನಮ್ಗೆ ಏನನ್ನ ನಾವು ಯೋಚನೆ ಮಾಡ್ತಿದ್ವಿ, ನಮ್ಗೆ ಈ ಮೋಕ್ಷ ಸಿಕ್ಬಿಟ್ರೆ ಸಾಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಮತ್ತೆ ಈಗ ಭೌತಿಕ ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಾವ್ ಯಾರು ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಇದು ಎರಡಕ್ಕೂ ಯಾವುದಕ್ಕೂ ಅರ್ಥನೇ ಬರೋದಿಲ್ಲ. ಭೌತಿಕ ಬಂಧನದ ಕಲ್ಪನೆ ಮತ್ತೆ ಮೋಕ್ಷದ ಕಲ್ಪನೆ ಎರಡಕ್ಕೂ ಸಹ ಯಾವುದೇ ಅರ್ಥ ಇರೋದಿಲ್ಲ. ಸೊ ಇದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಹಗಲು ರಾತ್ರಿಗೆ ಹೋಲಿಸ್ತಾ ಇದ್ದಾರೆ. ಆ ಸೂರ್ಯನಿಗೆ ಹಗಲು ರಾತ್ರಿಯಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಸೊ ಅದೇ ತರನೇ ಇಲ್ಲಿ ಸರಿಯಾಗಿ ಯಾರು ತಮ್ಮನ ಆತ್ಮಜ್ಞಾನ ಅಂದ್ರೆ ನಾವು ಆತ್ಮ ಅಂತ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೂ ಸಹ ಈ ಬಂಧನ ಅಥವಾ ಮೋಕ್ಷ ಅದಕ್ಕೆ ಯಾವುದಕ್ಕೂ ಸಹ ಮಹತ್ವ ಅನ್ನೋದು ಇರೋದಿಲ್ಲ ಅಲ್ವಾ. ನಮ್ಮ ಜೀವನ ಸ್ವರೂಪವಾಗಿ ಕೃಷ್ಣರ ನಿತ್ಯ ದಾಸ, ಆ ದಾಸತ್ವವನ್ನ ಪಡ್ಕೊಳ್ಲಿಕ್ಕೇನೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಶ್ಲೋಕ 27. ಆತ್ಮನಂ ಪರಂ ಮತ್ವಾ ಪರಮಾತ್ಮನಮೇವ ಚ ಆತ್ಮ ಪುನರ್ಬಹಿರ್ಮೃಗ್ಯ ಅಹೋಗ್ನ ಜನತಾಗ್ನತಾ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ಮಾಯೆಯ ಯಾವುದೇ ಪ್ರತ್ಯಕ್ಷ ಅಭಿವ್ಯಕ್ತಿ ಎಂದು ತಿಳಿಯುವ ಅಜ್ಞಾನಿಗಳ ಮೌಢ್ಯವನ್ನು ಮತ್ತು ವಾಸ್ತವವಾಗಿ ನೀನೇ ಆಗಿರುವ ಆತ್ಮನನ್ನು ಬೇರೆ ಏನೋ ಎಂದು ಭೌತಿಕ ದೇಹವೆಂದು ಭಾವಿಸುವವರ ಅಜ್ಞಾನವನ್ನು ನೋಡು. ಅಂತಹ ಮೂಢರು ಪರಮ ಆತ್ಮನನ್ನು ನಿನ್ನ ಪರಮ ವ್ಯಕ್ತಿತ್ವದ ಹೊರಗೆ ಮತ್ತೆಲ್ಲೋ ಹುಡುಕಬೇಕೆಂದು ನಿರ್ಣಯಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ಆ ಭಗವಂತನ ಆ ಒಂದು ಪರಮ ಸ್ಥಾನವನ್ನ ಇಲ್ಲಿ ಅರ್ಥ ಮಾಡ್ಕೊಂತಾ ಇಲ್ಲ ಅವರು, ಮೂಢರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟ್ 28. ಹರೇ ಕೃಷ್ಣ. ನಾನು ಇನ್ನೊಂದು ಓದ್ಬಿಡಿ ಮಾತಾಜಿ, ಇದಾದ್ಮೇಲೆ ನಾನು ನೆಕ್ಸ್ಟ್ ನಾನು ಓದ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಒಂದು 10 ನಿಮಿಷದಲ್ಲಿ ಮುಗಿಸೋಣ ಅಂತ ಅಷ್ಟೇ. ಹೇಳಿ ಅಂತರ್ಭವೇನಂತ ಭವಂತಮೇವ ಹ್ಯತ್ಯತ್ಯಜಂತ ಮೃಗಯಂತಿ ಸಂತಃ ಅಸಂತಮಪ್ಯಂತ ಹಿಮಂತರೇಣ ಸಂತಂ ಗುಣಂತಂ ಕಿಮುಯಂತಿ ಸಂತಃ. ಅನುವಾದ: ಹೇ ಅನಂತನಾದ ಪ್ರಭುವೆ, ಸಂತ ಭಕ್ತರು ನಿನ್ನಿಂದ ಬೇರೆಯಾದುದೆಲ್ಲವನ್ನು ನಿರಾಕರಿಸಿ ತಮ್ಮ ಸ್ವಶರೀರಗಳಲ್ಲಿಯೇ ನಿನ್ನನ್ನು ಕಾಣುತ್ತಾರೆ. ವಾಸ್ತವವಾಗಿ ವಿವೇಚನೆಯುಳ್ಳವಂತಹವರು ತಮ್ಮ ಮುಂದಿರುವ ಹಗ್ಗವು ಹಾವೆಂದು ಭ್ರಮಿಸಿ ತಳ್ಳಿ ಹಾಕುವವರೆಗೆ ತಾನೇ ಹಗ್ಗದ ನಿಜ ಸ್ವರೂಪವನ್ನು ಅರಿಯಬಲ್ಲರು. ಹೇಗೆ ತಾನೇ ಹಗ್ಗದ ನಿಜ ಸ್ವರೂಪವನ್ನು ಅರಿಯಬಲ್ಲರು? ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 29. ಹತಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ಮಹಿಮ್ನೋ ನ ಚಾನ್ಯ ಏಕೋಪಿ ವಿರಂಬಿ ಚಿನ್ವನ್. ನನ್ನ ಪ್ರಭು ಒಬ್ಬ ವ್ಯಕ್ತಿ ನಿನ್ನ ಪಾದ ಕಮಲಗಳ ಲೇಷ ಮಾತ್ರ ಕರುಣೆಯಿಂದ ಅನುಗ್ರಹಿತನಾದರೂ ಆತ ನಿನ್ನ ವ್ಯಕ್ತಿತ್ವದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ಅನೇಕ ವರ್ಷಗಳವರೆಗೆ
ವೇದಾಧ್ಯಯವನ್ನು ಮುಂದುವರಿಸಿದರೂ ನಿನ್ನನ್ನು ತಿಳಿಯಲು ಅಶಕ್ತರಾಗುತ್ತಾರೆ ಅಲ್ವಾ. ಸೊ ಭಗವಂತನ ಆ ಒಂದು ಕರುಣೆ ಇಲ್ದಲೇ ಇದ್ರೆ ನಮ್ಗೆ ಭಗವಂತನನ್ನ ಅರ್ಥಕೊಂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬೇರೆಯವ್ರು ಏನಾದ್ರು ಬೇರೆ ಒಂದು ವಿಧಿಯಿಂದ ಪ್ರಯತ್ನ ಪಟ್ರೆ ಅವ್ರು ಎಷ್ಟೇ ವರ್ಷಗಳ ತನಕ ಅವ್ರು ಪ್ರಯತ್ನ ಪಟ್ರು ಸಹ ಭಗವಂತನ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ಲೋಕ 30. ತದಸ್ತು ಮೇನಾಥ ಸಭೂರಿ ಭಾಗೋ ಭವೇತ್ರ ವಾನ್ಯತ್ರ ತು ವಾತಿರಶ್ಚಾಂ ಏನಾಹಮೇಕೋ ಅಪಿ ಭವಜ್ಜನಾನಾಂ ಭೂತ್ವಾ ನಿಷೇವೆ ತವ ಪಾದ ಪಲ್ಲವಂ. ನನ್ನ ಪ್ರಿಯ ಪ್ರಭು, ಆದ್ದರಿಂದ ಈ ಜನ್ಮದಲ್ಲಿ ಬ್ರಹ್ಮನಾಗಿ ಅಥವಾ ಮತ್ತೊಂದು ಜನ್ಮದಲ್ಲಿ ಎಲ್ಲಿಯೇ ಜನಿಸಲಿ ನಾನು ನಿನ್ನ ಭಕ್ತರಲ್ಲಿ ಒಬ್ಬನಾಗಿರುವ ಅದೃಷ್ಟವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ಎಲ್ಲಿಯೇ ಇರಲಿ, ಪಶು ಸಮೂಹಗಳ ಮಧ್ಯೆ ಇದ್ದರೂ ಸಹ ನಿನ್ನ ಪಾದ ಕಮಲಗಳ ಭಕ್ತಿ ಸೇವೆಯಲ್ಲಿ ನಾನು ತೊಡಗುವಂತಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ನೋಡಿ, ಎಲ್ಲ ಭಕ್ತರ ಪ್ರಾರ್ಥನೆ ಇದೇನೆ ಅಲ್ವಾ. ಪರೀಕ್ಷಿತ ಮಹಾರಾಜನು ಇದನ್ನೇ ಪ್ರಾರ್ಥನೆ ಮಾಡ್ದ. ನಾನು ಅವ್ರಿಗೆ ಇನ್ನೊಂದು ಜನ್ಮ ಅನ್ನೋದು ಇಲ್ಲ, ಆದ್ರೂ ಸಹ ಅವರು ಆತರ ಯೋಚನೆ ಮಾಡ್ತಿದ್ದಾರೆ. ನಾನು ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ನ ಭಕ್ತನಾಗೆ ನಾನು ಹುಟ್ಲಿ, ನಾನು ಎಂತಹ ಒಂದು ದೇಹವನ್ನ ಪಡೆದ್ರೂ ಸಹ ಸೊ ನಿನ್ನ ಭಕ್ತಿ ಸೇವೆಯನ್ನ ಮಾಡೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ಲೋಕ 31. ಅಹೋ ಅತಿ ಧನ್ಯ ವ್ರಜಗೋರಮಣ್ಯ ಸ್ತನ್ಯಾಮೃತಂ ಪೀತಮತೀವ ತೇ ಮುಡಾ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಾ ಯತೃಪ್ತಯೇ ಅದ್ಯಾಪಿ ನ ಜಾಲಮಧ್ವರಾಹ. ಹೇ ಸರ್ವಶಕ್ತ ಭಗವಂತನೇ, ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ಎಂತಹ ಮಹಾಭಾಗ್ಯಶಾಲಿಗಳು. ನೀನು ಅಲ್ಲಿ ಕರುಗಳ ಹಾಗೂ ಮಕ್ಕಳ ರೂಪ ಧರಿಸಿ ನಿನಗೆ ತೃಪ್ತಿಯಾಗುವ ಹಾಗೆ ಅವರ ಅಮೃತದಂತಹ ಎದೆ ಹಾಲನ್ನು ಕುಡಿದಿರುವೆ. ಅನಾದಿ ಕಾಲದಿಂದ ಇಂದಿನವರೆಗೆ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟು ತೃಪ್ತಿಯನ್ನ ನೀಡಲಿಲ್ಲ. ನೋಡಿ, ಭಗವಂತನಿಗೆ ಎಷ್ಟು ಜನ ದಿನಾ ಯಜ್ಞಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅದು ಕೃಷ್ಣನ ತೃಪ್ತಿಗೋಸ್ಕರ, ಅಂದ್ರೆ ಆ ವಿಷ್ಣುವಿನ ತೃಪ್ತಿಗೋಸ್ಕರನೇ ಮಾಡ್ತಾರೆ. ನೋಡಿ, ಅದು ಭಗವಂತನಿಗೆ ತೃಪ್ತಿಯನ್ನ ಕೊಟ್ಟಿಲ್ಲ. ಏನು ತೃಪ್ತಿ ಕೊಟ್ಟಿದೆ ಅಂತಂದ್ರೆ ಈ ವೃಂದಾವನದ ಗೋವುಗಳು ಸ್ತ್ರೀಯರು ಅವರು ಭಗವಂತನಿಗೆ ಅವರು ಎದೆ ಹಾಲನ್ನ ಕೊಡ್ತಾ ಇದ್ದಾರೆ. ಸೊ ಅದು ಭಗವಂತನಿಗೆ ಅಷ್ಟು ಸಂತೋಷವನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲ ಎಂತಹ ಮಹಾಭಾಗ್ಯಶಾಲಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಶ್ಲೋಕ 32. ಅಹೋಭಾಗ್ಯಂ ನಂದಗ್ರೋಪ ವ್ರಜೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ನಂದ ಮಹಾರಾಜ, ಗೋಪಾಲಕರು ಹಾಗೂ ವ್ರಜಭೂಮಿಯ ಎಲ್ಲ ನಿವಾಸಿಗಳು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಎಣೆ ಇಲ್ಲ, ಏಕೆಂದರೆ ದಿವ್ಯಾನಂದದ ಮೂಲನು ಶಾಶ್ವತ ಪರಬ್ರಹ್ಮನು ಆದ ಪರಾತ್ಪರ ಸತ್ಯನು ಅವರ ಮಿತ್ರನಾಗಿದ್ದಾನೆ ಅಲ್ವಾ. ನೋಡಿ, ಎಷ್ಟು ಪುಣ್ಯ ಮಾಡಿದ್ದಾರೆ ಆ ಗೋಪಾಲಕರು ಎಲ್ಲರೂ ಸಹ ಅಲ್ವಾ. ನಂದ ಮಹಾರಾಜ ಅವರೆಲ್ಲರೂ ಸಹ ಅವರ ಭಾಗ್ಯಕ್ಕೆ ಎಣೆನೇ ಇಲ್ಲ, ಮಹಾಭಾಗ್ಯಶಾಲಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ಲೋಕ 33. ಯೇಷಾಂ ತು ಭಾಗ್ಯ ಮಹಿಮಾಚ್ಯುತ ತವಾದಾಸ್ತಾಂ ಏಕಾದಶೈವಾ ಹಿ ವಯಂ ಬತ ಭೂರಿ ಭಾಗಾಃ ಏತಾದೃಶೀ ಚಷಕೈ ರಸಕೃತ್ ಪಿಬಾಮಹ ಶರ್ವಾದಯೋಂಗೃದಜ ಮಧ್ವ ಅಮೃತ ಸವಂತೆ. ಈ ವೃಂದಾವನ ನಿವಾಸಿಗಳ ಎಣೆಯಿಲ್ಲದ ಭಾಗ್ಯ ಆಗ್ರಹ್ಯವಾಗಿದ್ದರೂ ಶಿವನಿಂದ ಮೊದಲುಗೊಂಡು ಬೇರೆ ಬೇರೆ ಇಂದ್ರಿಯಗಳ ಅಧಿಪತಿ ದೇವತೆಗಳಾದ ನಾವು 11 ಜನ ಸಹ ಭಾಗ್ಯಶಾಲಿಗಳೇ. ಏಕೆಂದರೆ ಈ ವೃಂದಾವನದ ಭಕ್ತರ ಇಂದ್ರಿಯಗಳು ಪಾತ್ರೆಗಳಾಗಿದ್ದು ಅವುಗಳ ಮೂಲಕ ನಾವು ನಿನ್ನ ಪಾದ ಕಮಲಗಳ ಅಮೃತ ಸದೃಶವಾದ ಮತ್ತೇರಿಸುವ ಮಧುವನ್ನು ಮತ್ತೆ ಮತ್ತೆ ಕುಡಿಯುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೌದು, ಈಗ ವೃಂದಾವನ ನಿವಾಸಿಗಳು ತುಂಬಾನೇ ಭಾಗ್ಯಶಾಲಿಗಳು ಅಲ್ವಾ. ಆದ್ರೆ ನಾವು ಯಾರೆಲ್ಲ ಇಲ್ಲಿ ಇಂದ್ರಾದಿ ದೇವತೆಗಳಾಗಿದ್ದೀವಲ್ಲ 11 ಜನ, ನಾವು ಸಹ ಭಾಗ್ಯಶಾಲಿಗಳೇ. ಯಾಕಂದ್ರೆ ಆ ವೃಂದಾವನದ ಭಕ್ತರು ಅವರು ಒಂದು ಪಾತ್ರೆಗಳ ತರ ಅಂತ ಹೇಳ್ತಾ ಇದ್ದಾರೆ. ಅವರ ಭಕ್ತರ ಇಂದ್ರಿಯಗಳು ಒಂದು ಪಾತ್ರೆ ತರ. ಸೊ ಅದರ ಮೂಲಕ ಅಂದ್ರೆ ಆ ವೃಂದಾವನದ ಭಕ್ತರ ಮೂಲಕ ನಾವೆಲ್ಲನೂ ಸಹ ನಿನ್ನ ಈ ಒಂದು ಲೀಲೆಗಳನ್ನ ನೋಡ್ತಾ ಇದ್ದೀವಿ. ನಿನ್ನ ಅಮೃತ ಸದೃಶವಾದ ಮತ್ತೇರಿಸುವ ಮಧುವನ್ನ ನಾವು ಮತ್ತೆ ಮತ್ತೆ ಕುಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಇವಾಗ ಭಗವದ್ಗೀತೆನೂ ಸಹ ನಾವು ಅದೇ ತರ ನಾವು ತಿಳ್ಕೊಂಡಿದ್ದು ಅಲ್ವಾ. ಕೃಷ್ಣ ಅರ್ಜುನನಿಗೋಸ್ಕರ ಹೇಳಿದ್ರು, ಆದ್ರೆ ನಾವು ಅರ್ಜುನನ ಮುಖಾಂತರ ನಾವು ಸಹ ಆ ಒಂದು ಭಾಗವತಾಮೃತವನ್ನ ಅಂದ್ರೆ ಭಗವದ್ಗೀತಾ ಅಮೃತವನ್ನು ನಾವು ಸಹ ಅದನ್ನ ಕುಡಿದ್ವಿ ಅಲ್ವಾ. ಸೊ ಶ್ಲೋಕ 34. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವಾಮ್ಯಾಂ ಯದ್ಗೋಕುಲೇಪಿ ಕತಮಾಂಗ್ರಿ ರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುಕುಂದ ತ್ವದ್ಯಾಪಿ ಯತ್ಪದರಜ ಶ್ರುತಿ ಮೃಗ್ಯಮೇವಾ. ಮುಖ್ಯವಾದದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಗೋಕುಲ ಕಾನನದ ಯಾವುದೇ ಭಾಗದಲ್ಲಿ ಎಂತಹ ಜನ್ಮವನ್ನೇ ತಾಳಿ ಅಲ್ಲಿಯ ಯಾವ ನಿವಾಸಿಗಳಾದರೂ ಸರಿ ಅವರ ಪಾದ ಕಮಲಗಳ ಧೂಳಿನಿಂದ ನನ್ನ ತಲೆಗೆ ಸ್ನಾನವಾಗುವಂತಾದರೆ ಅದೇ ನನ್ನ ಪಾಲಿನ ಬಹುದೊಡ್ಡ ಭಾಗ್ಯವೆಂದುಕೊಳ್ಳುತ್ತೇನೆ. ಅವರ ಇಡೀ ಜೀವನ ಮತ್ತು ಆತ್ಮ ದೇವೋತ್ಮ ಪರಮಪುರುಷ ಮುಕುಂದನಾಗಿದ್ದಾನೆ. ಆತನ ಪಾದ ಕಮಲಗಳ ರಜವನ್ನು ವೇದ ಮಂತ್ರಗಳಲ್ಲಿ ಇಂದಿಗೂ ಹುಡುಕಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಅಲ್ಲಿ ಎಂಥವರೇ ಇರ್ಬೋದು, ಆ ಒಂದು
ವೃಂದಾವನದಲ್ಲಿ ಹುಟ್ಟಿದ್ದಾರೆ ಅಂತಂತಂದ್ರೆ ಅವರು ಭಾಗ್ಯಶಾಲಿಗಳೇ. ಅವರ ಒಂದು ಪಾದಧೂಳನ್ನ ಬ್ರಹ್ಮ ತನ್ನ ತಲೆ ಮೇಲೆ ಅವರು ಸುರ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ ಅಲ್ವಾ. ನೋಡಿ ಏನನ್ನ ಅವ್ರು ಬೇಡ್ಕೊತಾ ಇದ್ದಾರೆ. ಅವ್ರಿಗೆ ಇವಾಗ ಗೊತ್ತಾಗಿದೆ ಭಗವಂತನ ಆ ಒಂದು ಧಾಮ ಅಂದ್ರೆ ಏನು, ಭಗವಂತನ ಜೊತೆಲಿರುವಂತಹ ಅವರೆಲ್ಲ ನಿವಾಸಿಗಳೆಲ್ಲ ಯಾರು ಹೇಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಅರ್ಥ ಆಗ್ತಿದೆ. ಶ್ಲೋಕ 35. ಯೇಷಾಂ ಘೋಷ ನಿವಾಸಿನಾಮುತ ಭವಾನ್ ಕಿಂ ದೇವರಾತೇತಿ ನ ಚೇತೋ ವಿಶ್ವಫಲಾತ್ ಫಲಂ ತ್ವದಪರಂ ಕುತ್ರಾಪ್ಯ ಯನ್ಮುಹ್ಯತಿ ತದ್ವೇಷಾದಿವ ಪೂತನಾಪಿ ಸಕುಲಾತ್ ತ್ವಾಮೇವ ದೇವಪಿತಾ ಯದ್ದಾಮಾರ್ಥ ಸುಹೃತ್ಪ್ರಿಯಾತ್ಮ ತನಯಾ ಪ್ರಾಣಶಯಾಸ್ತ್ವತ್ ಕೃತೆ. ಅನುವಾದ: ನೀನು ಎಲ್ಲೆಡೆ ದೊರಕುವುದಕ್ಕಿಂತಲೂ ಹೆಚ್ಚಿನ ಬಹುಮಾನವೇನಿದೆ ಎಂದು ಯೋಚಿಸಲು ಯತ್ನಿಸುವ ನನ್ನ ಮನಸ್ಸು ದಿಗ್ಭ್ರಮೆಗೊಂಡಿದೆ. ವೃಂದಾವನದ ಗೋಪ ಸಮಾಜದ ನಿವಾಸಿಗಳಿಗೆ ನೀಡುವ ಎಲ್ಲ ವರಗಳ ಸಾಕಾರ ಮೂರ್ತಿ ನೀನಾಗಿರುವೆ. ಪೂತನಿಗೆ ಮತ್ತು ಅವಳ ಕುಟುಂಬದವರಿಗೆ ಆಕೆ ಭಕ್ತಳ ವೇಷ ಧರಿಸಿದ ಮಾತ್ರಕ್ಕೆ ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರುವೆ. ಹೀಗಿರುವಾಗ ತಮ್ಮ ಮನೆ, ಸಂಪತ್ತು, ಮಿತ್ರವೃಂದ, ಪ್ರಿಯ ಬಂಧುಗಳು, ದೇಹ, ಮಕ್ಕಳು, ಅಷ್ಟೇಕೆ ಪ್ರಾಣ, ಹೃದಯ ಎಲ್ಲವನ್ನೂ ನಿನಗೆ ಅರ್ಪಿಸಿರುವ ವೃಂದಾವನದ ಈ ಭಕ್ತರಿಗೆ ನೀಡಲು ನಿನ್ನಲ್ಲಿ ಏನು ತಾನೇ ಉಳಿದಿದೆ ಅಲ್ವಾ. ನೋಡಿ ಬ್ರಹ್ಮ ಯಾವ ತರ ಪ್ರಶ್ನೆ ಕೇಳ್ತಿದ್ದಾನೆ. ನೀನು ಆ ಪೂತನಿಗೆ ಏನ್ ಮಾಡ್ದೆ, ನೀನು ಅವಳು ನಿನ್ನನ್ನ ಸಾಯಿಸಕ್ಕೆ ಬಂದಿದ್ದಾಳೆ, ಅವಳಿಗೆನೆ ನೀನು ಮಾತೃಸ್ಥಾನವನ್ನ ಕೊಟ್ಬಿಟ್ಟೆ ನೀನು ಗೋಲೋಕ ವೃಂದಾವನದಲ್ಲಿ. ಈಗ ಇಲ್ಲಿರೋರು ಯಾವ ತರ ಇದ್ದಾರೆ, ಅವರು ನಿನ್ನನ್ನು ಯಾವ ತರ ನೋಡ್ಕೋತಾ ಇದಾರೆ, ಅವರು ಎಲ್ಲವನ್ನೂ ನಿನಗೆ ಅರ್ಪಿಸಿದ್ದಾರೆ. ಸೊ ಎಲ್ಲವನ್ನೂ ನೀನೇ ಅಂತ ಅವರು ನಂಬ್ಕೊಂಡಿದ್ದಾರೆ ಅಲ್ವಾ. ಅವ್ರಿಗೆ ನೀನ್ ಕೊಡ್ಲಿಕ್ಕೆ ವಾಪಸ್ಸು ಪ್ರತಿಯಾಗಿ ಕೊಡ್ಲಿಕ್ಕೆ ನಿನ್ನ ಹತ್ರ ಏನ್ ಉಳ್ಕೊಂಡಿದೆ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಬ್ರಹ್ಮ ಕೇಳ್ಕೊತಾ ಇದ್ದಾರೆ. ಶ್ಲೋಕ 36. ತಾವಾದ್ರಾಗದಯಸ್ತೇನ ಅಸ್ತಾವತ್ಕಾರ ಗೃಹಂ ತಾವನ್ಮೋಹೋ ಅಂಗ್ರಿ ನಿಗಡೋ ಯಾವತ್ ಕೃಷ್ಣನ ತೇ ಜನಾಹ. ನನ್ನ ಪ್ರಿಯ ಕೃಷ್ಣನೇ, ಜನರು ನಿನ್ನ ಭಕ್ತರಾಗುವವರೆಗೆ ಅವರ ಐಹಿಕ ಅನುರಾಗಗಳು ಮತ್ತು ಬಯಕೆಗಳು ಕಳ್ಳರಂತಿರುತ್ತವೆ. ಅವರ ಮನೆಗಳು ಕಾರಾಗೃಹಗಳಾಗಿಯೇ ಉಳಿದಿರುತ್ತವೆ ಹಾಗೂ ತಮ್ಮ ಕುಟುಂಬದವರಿಗಾಗಿ ಅವರು ಹೊಂದಿರುವ ವಾತ್ಸಲ್ಯದ ಭಾವಗಳು ಅವರ ಪಾಲಿನ ಬೇಡಿಗಳಾಗಿರುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಭಗವಂತನ ಭಕ್ತರ ಆಗಿಲ್ಲ ಅಂದ್ರೆ ನೋಡಿ ಇವಾಗ ಇದು ನನ್ನ ಮನೆ ಅಂತ ನಾನು ಅನ್ಕೊಂಡ್ರೆ ನಾನು ಬಂಧನಕ್ಕೆ ಒಳಗಾಗ್ತೀನಿ ಅಲ್ವಾ. ನನ್ನ ಮನೆಯವರೆಲ್ಲರನ್ನೂ ಸಹ ನಾನು ನನ್ನ ಕಷ್ಟ ಸುಖಕ್ಕೋಸ್ಕರ ಇದ್ದಾರೆ ಅಂತ ನಾನು ಅನ್ಕೊಂಡಿದ ತಕ್ಷಣ ನಾನು ಈ ಬಂಧನಕ್ಕೆ ಸಿಕ್ಕಾಕೋತೀನಿ. ಆದ್ರೆ ಯಾವಾಗ್ಲೂ ನಾನು ಈ ಮನೆಯನ್ನ ಇದು ಕೃಷ್ಣನ ಮನೆ, ಕೃಷ್ಣ ನನಗೆ ಈ ಮನೆಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದಾನೆ, ಈ ಮನೆಯಲ್ಲಿ ಇರೋರ್ನೆಲ್ಲರನ್ನೂ ನನಗೆ ನೋಡ್ಕೊಳ್ಳಿಕ್ಕೆ ಕೃಷ್ಣ ನನಗೆ ಆದೇಶ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಂಡಿದ ತಕ್ಷಣ ನಾನು ಈ ಬಂಧನದಿಂದ ನಾನು ವಿಮುಕ್ತಿಯನ್ನ ನಾವು ಪಡಿತೀವಿ ಅಲ್ವಾ. ಅದನ್ನ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 37. ಪ್ರಪಂಚಂ ನಿಷ್ಪ್ರಪಂಚೋಪಿ ವಿಡಂಬಯಸಿ ಭೂತಲೆ ಪ್ರಪನ್ನ ಜನತಾ ನಂದ ಸಂದೋಹಂ ಪ್ರತಿತುಂ ಪ್ರಭೋ. ನನ್ನ ಪ್ರಿಯ ಪ್ರಭು, ಭೌತಿಕ ಅಸ್ತಿತ್ವದೊಂದಿಗೆ ನಿನಗೆ ಯಾವುದೇ ರೀತಿಯ ಸಂಬಂಧವಿರದಿದ್ದರೂ ನಿನಗೆ ಶರಣಾಗತರಾದ ಭಕ್ತರಿಗೆ ವೈವಿಧ್ಯಮಯ ಆನಂದೋತ್ಕರ್ಷವನ್ನು ವಿಸ್ತರಿಸಲೋಸುಗವೇ ನೀನು ಈ ಭೂಮಿಗೆ ಇಳಿದು ಬಂದು ಭೌತಿಕ ಜೀವನವನ್ನು ಅನುಕರಿಸುವೆ ಅಲ್ವಾ. ಭಗವಂತನಿಗೆ ಇಲ್ಲಿ ಏನೋ ಮಾಡೋದ್ ಬೇಕಾಗಿಲ್ಲ ಅಲ್ವಾ ಈ ಭೌತಿಕ ಪ್ರಪಂಚದ ಜೊತೆಗೆ. ಆದ್ರೂ ಸಹ ಅವರು ಭಕ್ತರಿಗೋಸ್ಕರ ಅವರಿಗೆ ಆನಂದವನ್ನ ಕೊಡ್ಲಿಕ್ಕೋಸ್ಕರನೇ ಅವರು ಈ ಭೂಮಿಗೆ ಬಂದು ಅವರು ಭೌತಿಕ ಜೀವನವನ್ನ ಅವರು ಮಾಡ್ತಾರೆ. ಒಂದು ತಾಯಿ ಅಂದ್ರೆ ತಂದೆಯಾಗಿ, ಮಗನಾಗಿ, ಗಂಡನಾಗಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಅವರು ಮಾಡ್ತಾರೆ. ಶ್ಲೋಕ 38. ಜಾನಂತಯೇವ ಜಾನಂತು ಕಿಂ ಬಹುಕ್ತ್ಯಾನಾಮೇ ಪ್ರಭೋ ಮನಸೋ ವಪುಷೋ ವಾಚೋ ವೈಭವಂ ತವ ಗೋಚರಃ. ಕೃಷ್ಣನ ಬಗೆಗೆ ನನಗೆ ಎಲ್ಲವೂ ಗೊತ್ತು ಎಂದು ಹೇಳುವ ಜನರಿದ್ದಾರೆ. ಅವರು ಹಾಗೆಯೇ ಅಂದುಕೊಂಡಿರಲಿ. ನನ್ನ ಮಟ್ಟಿಗೆ ಹೇಳುವುದಾದರೆ ಈ ವಿಷಯದಲ್ಲಿ ನಾನು ಹೆಚ್ಚು ಹೇಳಲು ಅಪೇಕ್ಷೆ ಪಡುವುದಿಲ್ಲ. ಹೇ ನನ್ನ ಪ್ರಭುವೆ, ಇಷ್ಟು ಮಾತ್ರ ಹೇಳ ಬಯಸುತ್ತೇನೆ. ನಿನ್ನ ಐಶ್ವರ್ಯ ಸಮೃದ್ಧಿ ನನ್ನ ದೇಹ, ಮನಸ್ಸು ಹಾಗೂ ಮಾತಿಗೆ ಮೀರಿದ್ದು ಅಲ್ವಾ. ಕೃಷ್ಣನ ಬಗ್ಗೆ ನಮ್ಗೆಲ್ಲ ಗೊತ್ತು ಅಂತ ನಾವು ಹೇಳ್ಕೊತೀವಿ ಅಲ್ವಾ. ಅದರಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ ಅಲ್ವಾ. ಅವರೇ ಮೊದಲ ಜೀವಿ, ಭಗವಂತನಿಂದ ಬಂದಿರುವಂತ ಜೀವಿ ಅಲ್ವಾ. ಈ ನಮ್ಮ ಸೃಷ್ಟಿಕರ್ತ ಅವರೇ ಹೇಳ್ತಾರೆ. ಅವ್ರು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ, ಆದ್ರೆ ನನಗ್ ಮಾತ್ರ ಅನ್ನಿಸ್ತಾ ಇದೆ ನನಗೆ ನಿನ್ನ ಐಶ್ವರ್ಯ ಸಮೃದ್ಧಿ ಇದೆಯಲ್ಲ ಅದನ್ನೇ ನನ್ನ ಈ ಒಂದು ದೇಹ, ಮನಸ್ಸು, ಮಾತಿಗೂ ಅದು ಮಾತಿಗೂ ಮೀರಿರುವಂತದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅನುಜಾನೀಹಿ ಮಾಂ ಕೃಷ್ಣ ಸರ್ವಂ ತ್ವಂ ವೇತ್ಸಿ ಸರ್ವದೃಕ್ ತ್ವಮೇವ ಜಗತಾಂ ನಾಥೋ ಜಗದೇತತ್ತ ವಾರ್ಪಿತಂ. ನನ್ನ ಪ್ರಿಯ ಕೃಷ್ಣನೇ, ನಾನು ಹೊರಡಲು ನಿನ್ನನ್ನು ವಿನೀತನಾಗಿ ಅನುಮತಿ ಕೋರುತ್ತಿದ್ದೇನೆ. ವಾಸ್ತವವಾಗಿ ನೀನು ಎಲ್ಲ ವಸ್ತುಗಳನ್ನೂ ತಿಳಿದವನು ಹಾಗೂ ಕಾಣುವವನು. ನೀನು ಎಲ್ಲ ಜಗತ್ತುಗಳ ಒಡೆಯನಾದರೂ ಈ ಒಂದು ಜಗತ್ತನ್ನು ನಾನು ನಿನಗೆ ಬಯಸುತ್ತೇನೆ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಒಪ್ಪಿಗೆನ ಕೇಳ್ತಾ ಇದ್ದಾರೆ. ನಾನು ಇಲ್ಲಿಂದ ಹೊರಡ್ಬೋದಾ ಅಂತ ಹೇಳ್ಬಿಟ್ಟು. ನಿನ್ಗೆ ಎಲ್ಲವೂ ಗೊತ್ತು ಅಲ್ವಾ. ನೀನು ಎಲ್ಲ ಜಗತ್ತುಗಳ ಒಡೆಯ ಆದ್ರೂ ಸಹ ನಾನು ನನಗೆ ಅಂತ ಏನ್ ಕೊಟ್ಟಿದೆ ಈ ಜಗತ್ತನ್ನ ನೋಡ್ಕೊಳ್ಲಿಕ್ಕೆ, ಅದನ್ನ ನಾನು ನಿನಗೆ ಒಪ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಒಪ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 40.
ಶ್ರೀಕೃಷ್ಣ ಋಷ್ಣಿಕುಲ ಪುಷ್ಕರ ಜೋಷದಾಯಿಂ ಶ್ಮಾನಿರ್ಜರದ್ವಿಜಪ ಶೂದ ದಿವೃದ್ಧಿಕಾರಿಂ ಉದ್ಧರ್ಮ ಶಾರ್ವ ಪ್ರಹರ ಕ್ಷಿತಿರಾಕ್ಷಸದೃಗ್ ಆಕಲ್ಪ ಮಾರ್ಕಾಮರ್ಹನ್ ಭಗವನ್ ನಮಸ್ತೆ. ಸೊ ಕೊನೆಯ ಶ್ಲೋಕ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಕೃಷ್ಣನೇ, ನೀನು ಕಮಲ ಸದೃಶವಾದ ಋಷ್ಣಿ ವಂಶಕ್ಕೆ ಸಂತೋಷ ನೀಡುವೆ, ಹಾಗೂ ಭೂಮಿ, ದೇವತೆಗಳು, ಬ್ರಾಹ್ಮಣರು ಮತ್ತು ಗೋವುಗಳಿಂದ ಕೂಡಿದ ಮಹಾಸಾಗರಗಳನ್ನು ವಿಸ್ತರಿಸುವೆ. ನೀನು ಅಧರ್ಮದ ಗಾಢಾಂಧಕಾರವನ್ನು ನೀಗಿಸುವೆ ಮತ್ತು ಈ ಭೂಮಿಯ ಮೇಲೆ ಕಾಣಿಸಿಕೊಂಡ ದೈತ್ಯರನ್ನು ವಿರೋಧಿಸುವೆ. ಈ ದೇವೋತ್ತಮ ಪರಮಪುರುಷನೇ, ಎಲ್ಲಿಯವರೆಗೆ ಈ ವಿಶ್ವವು ಅಸ್ತಿತ್ವದಲ್ಲಿ ಇರುವುದೋ ಎಲ್ಲಿಯವರೆಗೆ ಸೂರ್ಯನ ಪ್ರಕಾಶವಿರುವುದೋ ಅಲ್ಲಿಯವರೆಗೆ ನಾನು ನಿನಗೆ ನಮಸ್ಕಾರಗಳನ್ನು ಸಲ್ಲಿಸುವೆ. ನೋಡಿ, ನನ್ನ ಜನ್ಮ ಪೂರ್ತಿ ಅವ್ರಿಗೆ ಎಷ್ಟು ವರ್ಷಗಳು ಇವಾಗ ಮಿಕ್ಕಿದೆಯೋ ಅಷ್ಟು ವರ್ಷಗಳ ಕಾಲ ನಾನು ನಿನಗೆ ನಮಸ್ಕಾರ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀನೇ ಎಲ್ಲರನ್ನ ನೀನು ಪೋಷಿಸೋನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ನಮ್ಗೆ ಶುಕ ಮುನಿಗಳು ಹೇಳ್ತಾರೆ, ಹೀಗೆ ಸ್ತೋತ್ರ ಮಾಡಿದ ಬ್ರಹ್ಮನು ತನ್ನ ಆರಾಧ್ಯ ದೈವ ಅನಂತ ದೇವೋತ್ತಮ ಪರಮಪುರುಷನಿಗೆ 3 ಸಲ ಪ್ರದಕ್ಷಿಣೆ ಮಾಡಿ ಆತನ ಪಾದ ಕಮಲಗಳಿಗೆ ಎರಗಿದನು. ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿ ನೇಮಕಗೊಂಡಿರುವ ಬ್ರಹ್ಮನು ಅನಂತರ ಸ್ವಧಾಮಕ್ಕೆ ಹಿಂತಿರುಗಿದನು. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಗ್ರಂಥ ಕಿ ಜೈ, ಬ್ರಹ್ಮಸ್ತುತಿ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಸಕಲ್ಪತೃಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವ್ ಇವಾಗ ಶ್ಲೋಕ ಮತ್ತೆ ಭಾವಾರ್ಥದ ಸಮೇತ ಓದಿದ್ವಿ. ನಮ್ಗೆ ಹತ್ತತ್ರ ಇವಾಗ 45 ನಿಮಿಷ ತಗೊಂಡಿದೀವಿ. ನೀವು ಬರೇ ಶ್ಲೋಕಗಳನ್ನ ಓದಿದ್ರೆ ಈ 30 ದಿನಗಳ ಕಾಲ ಸೊ ಮೇ ಬಿ ನಿಮ್ಗೆ 20 ನಿಮಿಷ ಅಥವಾ 25 ನಿಮಿಷ ತಗೋಬಹುದು. ಸೊ ಎಲ್ಲರೂ ಸಹ ನೀವು ಇದನ್ನ ಪ್ರತಿದಿನ ಓದ್ಲಿಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವಾಗ ಏನು ಸಮಯ ಇರುತ್ತೋ ಅವಾಗಾದ್ರೂ ಓದ್ಲಿಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ನಮ್ಗೆ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಬ್ರಹ್ಮಸ್ತುತಿಯನ್ನ ಹೇಳಿಕ್ಕೂ ಸಹ ನಮ್ಗೆ ಆಚಾರ್ಯರು ಹೇಳಿದ್ದಾರೆ ಈ ಒಂದು ಮಾಸದಲ್ಲಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಪ್ರತಿ ದಿವಸ ಓದ್ಬೇಕಾ ಮಾತಾಜಿ ಇದು? ಹಾ ಮಾತಾಜಿ, ಪ್ರತಿ ದಿವಸ ಓದ್ಬೇಕು ಮಾತಾಜಿ. ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಅವಾಗ ಓದಿ ಮಾತಾಜಿ. ರಾತ್ರಿ ಅಂತ ಹೇಳ್ತಾರೆ, ಬಟ್ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಓದ್ಬೋದು ಮಾತಾಜಿ. ಮಾತಾಜಿ PDF ಕಳಿಸ್ತೀನಿ. ಕಳಿಸ್ತೀನಿ ಮಾತಾಜಿ, ಓದಿ ನೀವು. ಹಾ ಮಾತಾಜಿ ಸ್ವಲ್ಪ ಮಾತಾಜಿ. ಓಕೆ ಆಯ್ತು, ನಾನು ಒಂದ್ ಸ್ವಲ್ಪ ಸಮಯ ಕೊಡಿ, ನಾನು ಕಳಿಸ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್.